ಓಕೆ, ನಮಸ್ಕಾರ ವೀಕ್ಷಕರೇ. ಈ ಹೊತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ. ಒಂದು ತಿಂಗಳ ಹಿಂದೆ ಸ್ಪಂದನ ವಾಹಿನಿ ಒಂದು ವಿಶೇಷವಾದಂಥ ವರದಿ ಪ್ರಸಾರ ಮಾಡಿತ್ತು. ಇದೇನು ವರದಿ ಅಂತಂದರೆ, ಕಟ್ಪಾಡಿಯಿಂದ ಒಳಗಡೆ ಶಂಕರಪುರಕ್ಕೆ ಹೋಗುವಂಥ ರಸ್ತೆಯಲ್ಲಿ ಕುರ್ಕಾಲ್ ಅನ್ನುವಂಥ ಒಂದು ಸಣ್ಣ ಊರಿದೆ. ಅಲ್ಲಿಯ ಕುಲೇದು ಅಂತ ಒಂದು ಸಣ್ಣ ಊರಿನ ರಮೇಶ್ ಪೂಜಾರಿ ಅನ್ನೋರ ಒಂದು ಚಿಂತಾಜನಕ, ಕರುಣಾಜನಕ ಕಥೆಯನ್ನು ಪ್ರಸಾರ ಮಾಡಿತ್ತು. ಆ ಸ್ಟೋರಿ ಏನು ಅನ್ನೋದನ್ನು ಏಪ್ರಿಲ್ 11ನೇ ತಾರೀಕಿಗೆ ನಾವು ಪ್ರಸಾರ ಮಾಡಿದಂತಹ ಒಂದು ಸ್ಟೋರಿಯನ್ನು ನೀವು ನೋಡೋದಕ್ಕಿಂತ ಮುಂಚೆ ಈ ಹೊತ್ತಿನಲ್ಲಿ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡೋದಕ್ಕೆ, ಈ ಸಂಪೂರ್ಣ ಪ್ರಾಸೆಸ್ ಎಲ್ಲ ಆಗ್ತಾ ಇರಬೇಕಾದ್ರೆ ನಮ್ಮ ಜೊತೆ ಇದ್ದು ಅದನ್ನು ನೋಡಿ ಇರುವಂತಹ ಭುವನೇಶ್ ಪೂಜಾರಿ ಅವರು ಇದ್ದಾರೆ. ಭುವನೇಶ್ ಪೂಜಾರಿ ಅವರೇ, ನಮಸ್ಕಾರ. ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ವೀಕ್ಷಕರೇ, ಭುವನೇಶ್ ಪೂಜಾರಿ ಅವರು ಈಗ ಸದ್ಯಕ್ಕೆ ಕುರ್ಕಾಲಿನ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದಾರೆ. ಜೊತೆಗೆ ಹಿಂದೆ ಅವರು ಕುರ್ಕಾಲಿನ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಅಂತಂದ್ರೆ ಈಗ ಅವರು ಮಾಜಿ ಅಧ್ಯಕ್ಷರಾಗಿ ಬಂದಿದ್ದಾರೆ ಇಲ್ಲಿಗೆ. ನಿಮಗೆ ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತಾ, ಏಪ್ರಿಲ್ 11ನೇ ತಾರೀಕಿಗೆ ನಾವು ಪ್ರಸಾರ ಮಾಡಿದಂಥ ರಮೇಶ್ ಪೂಜಾರಿ ಅನ್ನೋರ ಒಂದು ಚಿಂತಾಜನಕ ಕಥೆಯ ಒಂದು ಪ್ಯಾಕೇಜ್, ಈಗ ಓಲ್ಡ್ ಸ್ಟೋರಿ ನಿಮ್ಮ ಮುಂದೆ ಬರ್ತಾ ಇದೆ, ನೋಡಿ. ಕೆಲವೊಮ್ಮೆ ವಿಧಿ ತುಂಬಾ ಕ್ರೂರಿ. ಚೆನ್ನಾಗಿದ್ದ ಸಂಸಾರದ ಮೇಲೆ ವಕ್ರದೃಷ್ಟಿ ಬೀರಿ ಸಂತೋಷವನ್ನೇ ಕಸಿದು ಅಟ್ಟಹಾಸ ಮೆರೆಯುತ್ತದೆ. ಆ ವಿಧಿಯ ವಕ್ರದೃಷ್ಟಿಗೆ ಬಲಿಯಾದವರು 35ರ ಹರೆಯದ ರಮೇಶ್ ಪೂಜಾರಿ. ಇಳಿ ವಯಸ್ಸಿನ ತನ್ನ ತಂದೆಗೆ ಆಸರಿಯಾಗಬೇಕಾದ ಕಾಲದಲ್ಲಿ ತಾನೇ ಅಸಹಾಯಕನಾಗಿ ತಂದೆಯಿಂದಲೇ ಸೇವೆ ಮಾಡಿಸಿಕೊಂಡು ಹಾಸಿಗೆ ಹಿಡಿದಿರುವ ನತದೃಷ್ಟ ಮಗ. ಉಡುಪಿಯ ಕುರ್ಕಾಲು ಗ್ರಾಮದ ಕುಲೇದು ನಿವಾಸಿಯಾಗಿರುವ ರಮೇಶ್ ಪೂಜಾರಿ ಕಳೆದ 6 ವರ್ಷಗಳಿಂದ ಹೊರ ಜಗತ್ತನ್ನೇ ನೋಡಿಲ್ಲ ಅಂದ್ರೆ ನಿಜಕ್ಕೂ ದಿಗಿಲಾಗುತ್ತದೆ. ಬೆನ್ನು ಮೂಳೆ ಮುರಿದು ಸೊಂಟದ ಬಲ ಕಳೆದುಕೊಂಡಿರುವ ಇವರ ಬದುಕು ಮೂರ ಬಟ್ಟೆಯಾಗಿದೆ. ವೃತ್ತಿಯಲ್ಲಿ ಇಲೆಕ್ಟ್ರಿಷಿಯನ್ ಆಗಿದ್ದ ರಮೇಶ್ ಅವರು ಅದೊಂದು ದಿನ ಸ್ನೇಹಿತನಿಗೆ ಸಹಾಯ ಮಾಡಲೆಂದು ತೆಂಗಿನ ಮರ ಹತ್ತಲು ಹೋಗಿ ಕೆಳಗೆ ಬಿದ್ದು ಸೊಂಟ ಮತ್ತು ಬೆನ್ನು ಮುರಿದುಕೊಂಡ್ರು. ಆ ಕ್ಷಣದಿಂದ ಕಷ್ಟದ ದಿನಗಳಿಗೆ ಮುನ್ನುಡಿ ಬರೆದ ಆ ವಿಧಿ 10 ವರ್ಷಗಳು ಕಳೆದ್ರೂ ಇನ್ನೂ ಕಷ್ಟ ತೀರಿಸಿಲ್ಲ. 4 ವರ್ಷಗಳವರೆಗೆ ನಾನಾ ಚಿಕಿತ್ಸೆ ಮಾಡಿಸಿಕೊಂಡು ಬೇಸತ್ತು ನಂತರ 6 ವರ್ಷಗಳಿಂದ ಬಾಹ್ಯ ಪ್ರಪಂಚ ನೋಡದೆ ಮನೆಯ 4 ಗೋಡೆಗಳ ಮಧ್ಯೆಯೇ ಬಂಧಿಯಾಗಿದ್ದಾರೆ. ಕೇವಲ ತಂದೆಯೇ ಆಸರಿಯಾಗಿದ್ದು ತಾಯಿ ನಿಧನರಾಗಿದ್ದಾರೆ. ದುಡಿಯುವ ಶಕ್ತಿ ಇಲ್ಲದ ಕೈಗಳಲ್ಲಿ ತಂದೆಯು ವಯಸ್ಕ ಮಗನ ಆರೈಕೆಯಲ್ಲಿ ತೊಡಗಿರೋದು ನೋಡಿದವರ ಕಣ್ಣಲ್ಲಿ ನೀರು ಚಿನುಗಿಸುತ್ತದೆ. ಕುಲೇದು ಗ್ರಾಮದ ಮೂಲೆಯ ಮನೆಯೊಂದರಲ್ಲಿ ವಾಸವಾಗಿರುವ ಈ ತಂದೆ ಮಗನಿಗೆ ಯಾರ ಆಸರೆಯೂ ಇಲ್ಲ. 10 ವರ್ಷದ ಮುಂಚೆ ತೆಂಗಿನ ಮರದಿಂದ ಬಿದ್ದು ಈಗ ಸೊಂಟಕ್ಕೆ ಪೆಟ್ಟಾಗಿ ಈಗ ಮಲಗಿದಲ್ಲೇ ಇದ್ದಾರೆ. ಅವರ ತಾಯಿ ತೀರಿ ಹೋಗಿದ್ದಾರೆ. ರಮೇಶನ ತಾಯಿ ಮನೆಯಲ್ಲಿ ಇರುವುದೇ ಇಬ್ಬರು, ಅವರೇ ಎಲ್ಲ ವ್ಯವಸ್ಥೆ ಮಾಡಬೇಕು. ಅವರ ತಂದೆ ಅವನು ಹೇಳುವುದಿಲ್ಲ, ಮಲಗಿದಲ್ಲಿ ಇರುವುದು, ಮನೆಯಿಂದ ಹೊರಗೆ ಬರಲಿಕ್ಕೆ ಆಗುವುದಿಲ್ಲ, ಹಾಗೆ ಇದ್ದಲ್ಲೇ ಇದ್ದಾನೆ. ಅವರ ತಂದೆಯದ್ದು ಕೂಡ ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲ. ಅವರು ಕೂಡ ಪ್ರಾಯ ಆಗಿದೆ ಅವರಿಗೆ ಕೂಡ. ಅವರು ಈಗ ಏನು ಅವನನ್ನು ಉಪಚರಿಸುವ ಪರಿಸ್ಥಿತಿಯಲ್ಲಿ ಅವರು ಇಲ್ಲ. ಹಾಗಾಗಿ ಯಾರಾದರೂ ಅವರಿಗೆ ಮಾಧ್ಯಮದ ಮೂಲಕ ಸಹಾಯ ಮಾಡುವುದಿದ್ದರೂ ಮಾಡಬಹುದು. ಮತ್ತು ಸಂಘ ಸಂಸ್ಥೆಯವರು ಯಾರಾದರೂ ಇದ್ದರೆ ಅವರ ನೇರವಾಗಿ ಬರಬಹುದು. ಆದರೆ ಕುರ್ಕಾಲು ರಿಕ್ಷಾ ಚಾಲಕ ಮಾಲಕ ಸಂಘವು ಈ ತಂದೆ ಮಗನ ಮೇಲೆ ಕರುಣೆ ತೋರಿ ಒಂದಷ್ಟು ಧನಸಹಾಯ ನೀಡಿದ್ದಾರೆ. ಇತ್ತೀಚೆಗೆ ನಡೆದ ಆಟೋ ಚಾಲಕರ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ರಮೇಶ್ ಪೂಜಾರಿ ಅವರಿಗೆ ಅಲ್ಪ ಮೊತ್ತದ ಧನ ಸಹಾಯ ವಿತರಿಸಿದ್ರು. 6 ವರ್ಷಗಳಿಂದ ಬಾಹ್ಯ ಜಗತ್ತು ಕಾಣದ ರಮೇಶ್ ಅಂದು ಹೊರಬರುವಂತಾಯಿತು. ಯಾರಾದರೂ ಸಂಘಟನೆಯವರು, ಬೇರೆಯವರ ಸಂಘಟನೆಯವರು ಸಹಾಯ ಮಾಡುವುದಾದರೆ ರಿಕ್ಷಾ ಯೂನಿಯನ್ ವತಿಯಿಂದಲೂ ಮಾಡಬಹುದು, ಅಥವಾ ಸ್ಪಂದನ ವಾಹಿನಿ ಮೂಲಕವೂ ಮಾಡಬಹುದು. ಯಾಕಂದರೆ ಸ್ಪಂದನ ವಾಹಿನಿಗೆ ಇಂಥ ಕಾರ್ಯಕ್ರಮವನ್ನು ಯಾವಾಗಲೂ ನಡೆಸ್ತಾ ಬಂದಿದೆ. ನಾವು ನೋಡಿದ್ದೇವೆ, ಇಂಥ ವ್ಯಕ್ತಿಗಳನ್ನು ಗುರುತಿಸುವ ಕೆಲಸವನ್ನು ಮಾಡ್ತಾ ಇದೆ. ಅವರಿಗೆ ಸಹಾಯವನ್ನು ಮಾಡುವಂಥ, ಅವರಿಗೆ ನೆರವನ್ನು ಒದಗಿಸುವಂಥ ಕೆಲಸ ಮಾಡ್ತಾ ಇರೋದು. ದಾನಿಗಳ ಮೂಲಕ ಆಗಿರ್ಬೋದು, ಅಥವಾ ಸ್ವಂತ ವಾಹಿನಿಯ ಮೂಲಕವಾಗಿರ್ಬೋದು. ಉತ್ತಮ ನಾಟಕ ಕಲಾವಿದ, ಬರಹಗಾರನಾಗಿರುವ ರಮೇಶ್ ಅವರ ಪ್ರತಿಭೆ ಬದುಕು ಗೋಡೆಗಳ ನಡುವೆಯೇ ಸವೆದು ಹೋಗುತ್ತಿದೆ. ಜೀವನ ನಿರ್ವಹಣೆಗೆ ಯಾವ ಆದಾಯವೂ ಇಲ್ಲ.
ವೃದ್ಧ ತಂದೆಯೇ 2 ಹೊತ್ತು ಗಂಜಿ ಬೇಯಿಸಿ ಮಗನ ಆರೈಕೆ ಮಾಡಬೇಕಿದೆ. ಇವರ ಪಾಲಿನ ಸತ್ಯದ ಆಪದ್ ಬಾಂಧವರು ಹೃದಯವಂತಿಕೆ ಉಳ್ಳ ಮಾನವರು. ದಾನಿಗಳ ನೆರವಿನ ನಿರೀಕ್ಷೆಯಲ್ಲಿರುವ ಈ ಅಸಹಾಯಕ ಜೀವಗಳಿಗೆ ಆರ್ಥಿಕ ಸಹಾಯ ಮಾಡುವಂತೆ ಈ ಮೂಲಕ ಕೋರಿದ್ದಾರೆ. ಮಾನವೀಯತೆ ಉಳ್ಳವರು ಈ ಬ್ಯಾಂಕ್ ಖಾತೆಗೆ ನಗದು ಜಮಾಯಿಸಿ. ಬ್ಯಾಂಕ್ ಖಾತೆ ಸಂಖ್ಯೆ ರಮೇಶ್ ಪೂಜಾರಿ, ಸನ್ ಆಫ್ ಕುಟ್ಟಿ ಪೂಜಾರಿ, ಖಾತೆ ಸಂಖ್ಯೆ 1116, ಇನ್ನಂಜೆ ಸಹಕಾರಿ ವ್ಯವಸಾಯಿಕ ಸಂಘ, ಪ್ರಮೋದ್ ಸುವರ್ಣ, ಸ್ಪಂದನಾ ನ್ಯೂಸ್, ಕಟ್ಪಾಡಿ. ಎಸ್ ವೀಕ್ಷಕರೇ, ಈ ಥರದ ಸುದ್ದಿಗಳನ್ನೆಲ್ಲ ಸಾಕಷ್ಟು ನೀವು ನೋಡ್ತಾನೆ ಇರ್ತೀರ. ನಮ್ಮ ವಾಹಿನಿಯಲ್ಲಿ ನೀವು ತುಂಬ ನೋಡಿದ್ದೀರಿ ಕೂಡ. ಒಂದು ವಾಹಿನಿ ಮನ್ಸು ಮಾಡಿದರೆ ಸಾಮಾಜಿಕವಾಗಿ ಯಾವ ಥರ ಪ್ರಭಾವವನ್ನು ಬೀರ್ಬೋದು ಅನ್ನೋದಕ್ಕೆ ಈ ಹಿಂದೆ ನಡೆದಂಥ ಸಾಕಷ್ಟು ನಮ್ಮ ವಾಹಿನಿ ಮೂಲಕ ಆದಂಥ ಕೆಲಸಗಳೇ ಸಾಕ್ಷಿ ಅಂತ ಹೇಳ್ಬೋದು. ನಾನು ಒಂದೆರಡು ಇಲ್ಲಿ ಉಲ್ಲೇಖ ಮಾಡೋದಕ್ಕೂ ಬಯಸ್ತೇನೆ. ಕಳೆದ ಅಕ್ಟೋಬರ್ನಿಂದ ನೀವು ಗಮನಿಸ್ತಾ ಬಂದರೆ, ಅದಕ್ಕೂ ಮುಂಚೆ ಒಂದು ಜುಲೈ ಕಳೆದ ಜೂನ್ನಿಂದ ನೀವು ಗಮನಿಸ್ತಾ ಬಂದರೆ ಕಲ್ಯಾಣಪುರದ ಶ್ರುತಿಯ ಕಥೆ ಆಗಿರ್ಬೋದು. ಶ್ರುತಿಗೆ ಬೇಕಾಗಿದ್ದು ಸುಮಾರು 7.5 ಲಕ್ಷ ರೂಪಾಯಿ. ಅಲ್ಲಿಂದ ನಾವು ಒಂದು ವಾಟ್ಸಪ್ನಲ್ಲಿ ಒಂದು ಸಣ್ಣ ವಿಡಿಯೋ ಮಾಡಿ ಅದನ್ನು ಮುಂದೆ ತಗೊಂಡು ಹೋಗಿ ಅದು ಯಾವ ಥರ ಸಂಚಲನ ಆಯಿತು ಇಡೀ ಉಡುಪಿ ಜಿಲ್ಲೆಯಲ್ಲಿ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಇನ್ನೊಂದು ಸ್ವಲ್ಪ ಮುಂದಕ್ಕೆ ಬಂದರೆ ಸಾಲುಮರ ತಿಮ್ಮಕ್ಕ ಅವರಿಗೆ ನಾವು ನಡೆಸಿದಂಥ ಒಂದು ನೆರವು ಅನ್ನುವಂಥ ಅಭಿಯಾನ ಯಾವ ಥರ ಇಂಪ್ಯಾಕ್ಟ್ ಆಯಿತು ಅಂತ ನೀವು ಗಮನಿಸಿದ್ದೀರಿ. ಅದ್ರ ಜೊತೆಗೆ ಈಗ ರಮೇಶ್ ಪೂಜಾರಿ ಅವರದ್ದು ಒಂದು ದೊಡ್ಡ ಇಂಪ್ಯಾಕ್ಟ್ ಆಗಿದೆ. ಅದ್ರ ಬಗ್ಗೆ ನಾವು ಈಗ 1 ಗಂಟೆ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ದೇವೆ. ಇದನ್ನು ಹೊರತುಪಡಿಸಿ ಸಾಕಷ್ಟು ವಿಷಯಗಳು, ಕಟ್ಪಾಡಿಯ ರವಿ ವೇಷ ಹಾಕಿಕೊಂಡು ಇಡೀ ಅಷ್ಟಮಿಯ ಸಂದರ್ಭದಲ್ಲಿ ತಿರುಗಾಟದ ಸಂದರ್ಭ ನಾವು ಮಾಡಿದಂತಹ ಈ ನೇರ ಪ್ರಸಾರದ ಕಾರ್ಯಕ್ರಮಗಳೆಲ್ಲ ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಆಗಿವೆ ಅಂತ ಗೊತ್ತಿದೆ. ಭುವನೇಶ್ ಅವರಿಗೆ ಮತ್ತೊಮ್ಮೆ ನಾನು ವೆಲ್ಕಮ್ ಅಂತ ಹೇಳಿ. ಭುವನೇಶ್ ಅವರೇ, ರಮೇಶ್ ಪೂಜಾರಿ ಅವ್ರ ಬಗ್ಗೆ, ಅವ್ರ ತಂದೆಯ ಬಗ್ಗೆ ನೀವು ಹತ್ತಿರದಿಂದ ನೋಡಿದ್ದೀರಿ, ಅವ್ರ ಬಗ್ಗೆ ಸ್ವಲ್ಪ ಹೇಳಿ. ಇವರು ಒಂದು ನಮ್ಮ ಕುರ್ಕಾಲು ಗ್ರಾಮದ ಕುಲೆಯದ ಒಂದು ಪ್ಲೇಸ್ ಉಂಟು, ಒಂದು ಮೂಲೆಯಲ್ಲಿರುವಂಥ ಮನೆ. ಆ ಮನೆಯಲ್ಲಿ ಇಬ್ಬರೇ ವಾಸಿಸುತ್ತಿದ್ದಾರೆ. ಈಗ ಪ್ರಸಕ್ತವಾಗಿ ಅವರು ತಾಯಿ ಅವರು ಸಣ್ಣದಿರುವಾಗಲೇ ಅವರು ತೀರಿಕೊಂಡಿದ್ದಾರೆ. ಅವರು ಒಂದು 4 ಜನ ಮಕ್ಕಳಿದ್ದಾರೆ. ಅವರು ಯಾರು ಈ ಮನೆಯ ಬಾಗಿಲು ಕೂಡ ನೋಡ್ತಾ ಇಲ್ಲ ಸರ್. ಈಗ ಸದ್ಯಕ್ಕೆ ಪರಿಸ್ಥಿತಿಯಲ್ಲಿ ಯಾರು ಬರ್ತಾ ಇಲ್ಲ. ಕೇವಲ ಅವರ ತಂದೆ, ವಯಸ್ಕ ಒಬ್ಬ ತಂದೆ ಇದ್ದಾರೆ, ಒಂದು 70 ವರ್ಷದ ಮೇಲೆ ಅವರ ವಯಸ್ಸಾಗಿದೆ. ಅವರೇ ಇವರನ್ನು ನೋಡ್ಕೊಳ್ತಾ ಇದ್ದಾರೆ. ಭುವನೇಶ್ವರೇ, ಈ ಹೊತ್ತಿನಲ್ಲಿ ಮಸ್ಕತ್ನಿಂದ ನಮಗೆ ಫೋನ್ ಮಾಡಿದ್ದಾರೆ. ಮಸ್ಕತ್ ಬಿರ್ವೇರ್ ತಂಡದವರು ಒಬ್ರು ಫೋನ್ ಮಾಡಿದ್ದಾರೆ. ಅವ್ರ ಹತ್ರ ಮಾತಾಡ್ಕೊಂಡು ನಂತರ ನಾವು ಇದನ್ನ ಮುಂದುವರ್ಸೋಣ. ವೀಕ್ಷಕರೇ, ಮಸ್ಕತ್ನಿಂದ ನಮಗೆ ದೂರವಾಣಿ ಮೂಲಕ ಈಗ ಮಾತನಾಡ್ತಾರೆ. ಸರ್ ನಮಸ್ತೆ ಸರ್, ಗುಡ್ ಈವ್ನಿಂಗ್ ಸರ್. ಸರ್ ಹಲೋ ಸರ್, ನಮಸ್ತೆ. ನನ್ನ ಧ್ವನಿ ನಿಮ್ಗೆ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆಯಾ? ನೀವು ಮಸ್ಕತ್ ಬಿರ್ವೇರ್ ತಂಡದ ಪರವಾಗಿ ಒಬ್ಬರೀಗ ಮಾತಾಡ್ತಿದ್ದೀರಿ, ಕರೆಕ್ಟ್ ಅಲ್ಲ? ನಮಸ್ಕಾರ. ನಿಮ್ಮ ಹೆಸರು ಹೇಳಿ ಸರ್, ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಬಾಲಕೃಷ್ಣ ಆರ್ ಕೋಟ್ಯಾನ್ ಕಾಪು. ಬಾಲಕೃಷ್ಣ ಕೋಟ್ಯಾನ್ ಅವರೇ ನಮಸ್ತೆ. ಈಗ ಲೈವ್ ಕಾರ್ಯಕ್ರಮ ನಡೀತಾ ಇದೆ ಸ್ಪಂದನ ಟಿವಿಯಲ್ಲಿ. ಭುವನೇಶ್ ಪೂಜಾರಿ ಅವರಿದ್ದಾರೆ, ಕುರ್ಕಾಲ್ನ ಗ್ರಾಮ ಪಂಚಾಯತ್ನ ಸದಸ್ಯರು. ನಿಮ್ಮೊಟ್ಟಿಗೆ ಅವತ್ತು ಮೋಸ್ಟ್ಲಿ ಇದ್ರು ಅವರು, ಅಲ್ವಾ ಸರ್? ಎಸ್. ನನಗೆ ಹೇಳಿ, ಈಗ ನೀವು ಇವರಿಗೆ ರಮೇಶ್ ಪೂಜಾರಿ ಅವರಿಗೆ 1,25,000 ರೂಪಾಯಿ ಚೆಕ್ ಕೊಟ್ಟಿದ್ದನ್ನ ನಾವು ನೋಡಿದ್ದೇವೆ, ನಮ್ಮ ವಾಹಿನಿಯಲ್ಲಿ ಪ್ರಸಾರ ಆಗಿದೆ. ಇದೆಲ್ಲ ಹೇಗಾಯಿತು? ನಿಮಗೆ ಈ ವಿಷಯ ಹೇಗೆ ತಲುಪಿತು? ಯಾರಿದ್ರ ಇನಿಷಿಯೇಟಿವ್ ತಗೊಂಡ್ರು? ಯಾಕೆ ನೀವೆಲ್ಲ ಮುಂದೆ ಬಂದ್ರಿ? ಎಷ್ಟು ಮಂದಿ ಎಲ್ಲ ಸೇರಿದ್ರಿ, ಇದರಲ್ಲಿ ಹಣ ಒಟ್ಟು ಮಾಡಿದ್ರಿ? ಇದೆಲ್ಲದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಇದು ಸರ್, ನಾವು ಇದು ಓಮನ್ ಬಿಲ್ಲವ್ ಅಂತ ಉಂಟು ಇಲ್ಲಿ ಓಮನ್ ನಲ್ಲಿ. ಓಕೆ. ಅದರಲ್ಲಿ ನಾವು ಮೆಂಬರ್ಸ್ ಎಲ್ಲ. ಓಕೆ. ಎಷ್ಟು ಮಂದಿ ಮೆಂಬರ್ಸ್ ಇದ್ದೀರಿ? ಅದರಿಂದ ನಾವು ಹುಡುಗರೆಲ್ಲ ಸೇರಿ ಒಂದು ಗ್ರೂಪ್ ಮಾಡಿದ್ದೇವೆ. ಓಕೆ. ಇದು ನಮ್ದು ಬಿಲ್ಲವ ಗ್ರೂಪ್. ಹಾ. ಓಕೆ. ಇದರಲ್ಲಿ 256 ಜನ ನಾವು ಮೆಂಬರ್ ಇದ್ದೇವೆ. ಓಕೆ. ಓಕೆ. ಇದು ನಾವು ವಾಟ್ಸ್ಆಪ್ ನಲ್ಲಿ ಇದು ಎಲ್ಲ ಪಿಕ್ಚರ್ ಎಲ್ಲ ನೋಡಿ ಇವ್ರದ್ದು. ಓಕೆ. ನಾವೊಂದು ಇದೇ ಗ್ರೂಪ್ ಇಂದ ಗ್ರೂಪ್ ಮೆಸೇಜ್ ಮಾಡಿ ಒಂದು ಸಹಾಯ ಮಾಡುವ ಹೀಗೆ ಅಂತ ಇದ್ದಾರೆ ಓಕೆ ಹೇಳ್ಕೊಂಡು ನಮ್ದು ಇದು ಫಸ್ಟ್ ಅಟೆಂಪ್ಟ್. ಯಾರಿದು ಫಸ್ಟ್ ಮೆಸೇಜ್ ಹಾಕಿದ್ದು? ಯಾರು ಕೋಟ್ಯಾನ್ ಅವರೇ ಈ ತರ ಸಹಾಯ ಮಾಡೋಣ ಅಂತ ನಿಮ್ಮಲ್ಲೇ ಯಾರೋ ಒಬ್ರು ಮೆಸೇಜ್ ಹಾಕಿದ್ರು? ಹೌದೌದು. ಓಕೆ. ಸುಮಿತ್ ಅಂತ ಹೇಳಿ. ಸುಮಿತ್. ವೆರಿ ಗುಡ್, ವೆರಿ ಗುಡ್. ಓಕೆ. ನಂತರ ಇದಕ್ಕೆಲ್ಲ ನೀವು ಅಲ್ಲೇ ವಾಟ್ಸ್ಆಪ್ ಅಲ್ಲೇ ಎಲ್ಲ ಚರ್ಚೆ ಮಾಡೋದಕ್ಕೆ ಶುರು ಮಾಡಿದ್ರಿ, ಕರೆಕ್ಟಾ? ಹೌದೌದು ಸರ್. ವಾಟ್ಸ್ಆಪ್ ಎಲ್ಲ ಚರ್ಚೆ ಮಾಡಿ ಮತ್ತೆ ಒಂದು ಸಹಾಯ ಮಾಡುವ ಅಂತ ಹೇಳಿ ನಮ್ದು ಇದು ಮೊದಲನೇ ಸಹಾಯ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್ ಸರ್. ಈಗ ಫಸ್ಟಿಗೆ ನಿಮ್ಗೆ ಇದು ವಾಟ್ಸ್ಆಪ್ ಈಗ ನಿಮ್ಗೆಲ್ರಿಗೂ ಗೊತ್ತಾಗಿದ್ದು ಈ ನಮ್ಮ ಒಂದು ವಿಡಿಯೋದ ಮೂಲಕ ಅಲ್ವಾ? ಒಂದು ಸ್ಮಾಲ್ ಪ್ಯಾಕೇಜ್ ಮಾಡಿ ಕಳಿಸಿದ್ವಿ ನಾವು, ಅದ್ರ ಮೂಲಕ ಅಲ್ವಾ? ಹೌದೌದು ಸರ್, ಅದ್ರ
ಮೂಲಕ ನಮಗೆ ಪಿಕ್ಚರ್ ಎಲ್ಲ ಬಂತು, ವೆರಿ ಗುಡ್. ಡೀಟೇಲ್ ಎಲ್ಲ ಬಂತು. ಅದನ್ನೇ ವಾಟ್ಸಪ್ ಎಲ್ಲ ಒಬ್ಬರಿಗೊಬ್ರು ಮೆಸೇಜ್ ಎಲ್ಲ ಮಾಡಿ ಮತ್ತೆ ನಮಗೆ ಸಹ ನೋಡಿ ಬೇಜಾರಾಯ್ತು ಎಲ್ಲ. ಹೀಗೆ ನಾವಿಲ್ಲಿ ದುಡಿಲಿಕ್ಕೆ ಬಂದಿದ್ದೇವೆ, ನಮ್ಮಿಂದ ಏನಾದ್ರೂ ಊರಿನವರಿಗೆ ಸಹಾಯ ಮಾಡ್ಬೇಕಂತ ಹೇಳಿ ಒಂದ್ ಮನಸ್ಸಾಯ್ತು. ಓಕೆ ಓಕೆ. ಅದೇ ರೀತಿ ನಾವು ಕೈಗೊಂಡಿದ್ದು. ವೆರಿ ಗುಡ್ ಸರ್. ಈಗ ಈ ಪ್ರಾಸೆಸ್ ಎಲ್ಲ ಎಷ್ಟು ದಿನ ನಡೀತು? ಒಂದು 4 ದಿನನ 5 ದಿನನ? ಎಷ್ಟು ದಿನದಲ್ಲಿ ಇಷ್ಟು ಹಣ ಮೊತ್ತ ಎಲ್ಲ ಒಟ್ಟು ಮಾಡಿದ್ರಿ? ಇದು ಒಂದು 1 ರಿಂದ 2 ವಾರ ಆಯ್ತು ನಮ್ಗೆ. ಒಂದು 2 ವೀಕ್ಸ್ ಅಲ್ಲಿ. ಓಕೆ ಫೈನ್. 2 ವೀಕ್ಸ್ ಅಂದ್ರೆ ಎಲ್ಲರನ್ನು ಸಹ ಮನವರಿಕೆ ಮಾಡ್ಬೇಕು. ಈಗಿನ ಕಾಲದಲ್ಲಿ ಒಬ್ಬರಿಗೆ ಯಾವುದೇ ವಿಷಯ ಹೇಳುದಾದ್ರು ಅದು ಚೀಟಿಂಗ್ ಅಂತ ಹೇಳ್ತಾರೆ. ಕರೆಕ್ಟ್ ಕರೆಕ್ಟ್. ಕೆಲವರಿಗೆ ರಕ್ತ ಬೇಕು, ಅದು ಬೇಕಂತೆಲ್ಲ ಮೆಸೇಜ್ ಬರ್ತದೆ. ಕರೆಕ್ಟ್. ಯಾವ್ಯಾವಾಗದ ಮೆಸೇಜ್ ಎಲ್ಲ ವಾಟ್ಸ್ಆಪ್ ನಲ್ಲಿ ಕಳಿಸ್ತಾರೆ, ಅದನ್ನು ನಂಬಲಿಕ್ಕೆ ಅಸಾಧ್ಯ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಹೌದು. ಹಾಗಾಗಿ ಈ ವಿಷಯವನ್ನೆಲ್ಲ ಮನವರಿಕೆ ಮಾಡಿಕೊಂಡು ನಮ್ಮ ಇನ್ನಂಗೆ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಅವರ ಹತ್ರ ಸಹ ಕೇಳ್ಕೊಂಡು ಮತ್ತೆ ಇದಕ್ಕೆ ನಿಮ್ಮ ಸ್ಪಂದನ ಟಿವಿ ಸಹಾಯದಿಂದಲೂ ಈ ರೀತಿ ನಾವು ಒಂದು ಕೆಲಸ ಮಾಡುವಂತ ಹೇಳಿ ಮತ್ತೆ ಮನಸ್ಸಾಯ್ತು ನಮ್ಗೆ. ಬ್ಯೂಟಿಫುಲ್. ಒಳ್ಳೆ ಕೆಲಸ ಮಾಡಿದಿರಿ ಕೋಟ್ಯಾನವ್ರೆ, ನೀವೆಲ್ಲ ಸೇರ್ಕೊಂಡು. ಈ ತರ ನಿಮ್ಮ ಬಿರ್ವೇರ್ ಅಂತ ಏನ್ ತಂಡ ಇದೆ, ಇದರಿಂದ ಬೇರೆ ಎಲ್ಲ ಕೆಲಸ ಏನಾದ್ರು ಮಾಡ್ತಾ ಇದ್ದೀರಾ? ಸಾಮಾಜಿಕ ಚಟುವಟಿಕೆಗಳು ಬೇರೆ ಏನಾದ್ರು ಮಾಡಿದೀರಾ ಅಥವಾ ಇದೇ ಮೊದ್ಲ? ಇದೇ ಮೊದಲು ಸರ್, ಇನ್ನು ನಾವು ಮಾಡ್ಬೇಕು. ನಿಮ್ಗೊಂದು ಒಳ್ಳೆ ಸ್ಫೂರ್ತಿ ಸಿಕ್ತಲ್ಲ ಹಾಗಾದ್ರೆ ಈ ಒಂದು ಕೆಲಸದಿಂದ? ಹೌದೌದು, ಕರೆಕ್ಟ್. ಅದಕ್ಕೆ ನಿಮ್ಮ ಸ್ಪಂದನ ಟಿವಿಯಿಂದಲೂ ಸ್ಫೂರ್ತಿ ಸಿಕ್ತು ನಮ್ಗೆ. ಕಾರ್ಯಕ್ರಮವನ್ನು ಇಟ್ಟಿದ್ದೀರಿ. ಎಸ್ ಎಸ್, ಹೌದು ಹೌದು ಹೌದು. ಸರ್ ಥ್ಯಾಂಕ್ ಯು ಕೋಟ್ಯಾನವ್ರೆ. ಈಗ ಏನಂತಂದ್ರೆ ಒಂದು ಮೆಸೇಜ್ ಅನ್ನ, ಈ ಕಾರ್ಯಕ್ರಮ ಆದ ನಂತರ ಒಂದು ಮೆಸೇಜ್ ಅನ್ನ ನಮ್ಮ ರಿಪೋರ್ಟರ್ ಪ್ರಮೋದ್ ಸುವರ್ಣ ಅವ್ರ ಮೂಲಕ ಹಲೋ ಕೋಟ್ಯಾನವ್ರೆ, ಈಗ 9 ಗಂಟೆಗೆ ಇಂಡಿಯಾ ಟೈಮ್ 9 ಗಂಟೆಗೆ ಈ ಕಾರ್ಯಕ್ರಮ ಮುಗಿದ ನಂತರ ಒಂದು ಮೆಸೇಜ್ ಅನ್ನ ಸ್ಪಂದನ ಟಿವಿ ಪರವಾಗಿ ನಿಮ್ಮೆಲ್ರಿಗೂ 256 ಮಂದಿ ನೀವೇನು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಬಿರ್ವೇರ್ ಅಂತ ಇದೀರಲ್ಲ, ನಿಮ್ಗೆಲ್ರಿಗೂ ನಾನು ವೈಯಕ್ತಿಕವಾಗಿ ಸ್ಪಂದನ ಟಿವಿ ಮುಖಾಂತರ ಪ್ರಮೋದ್ ಸುವರ್ಣ ನಮ್ಮ ರಿಪೋರ್ಟರ್ ಮುಖಾಂತರ ಕಳಿಸ್ತೇನೆ. ವಾಟ್ಸ್ಆಪ್ಗೆ ನೀವೆಲ್ಲರೂ ನೋಡ್ಬೋದು. ತುಂಬಾ ಥ್ಯಾಂಕ್ಸ್ ನಿಮಗೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ನಿಮ್ಮಿಂದ ಉಪಕಾರ ಇನ್ನೂ ಸಹ ಆಗ್ಲಿ ನಮ್ಗೆ. ಖಂಡಿತ. ಈಗ ಮುಂದೆ ಸಹಾಯ ಮಾಡುವಂತ. ಎಸ್ ಎಸ್ ಎಸ್, ಊರಲ್ಲಿ ಸಾಕಷ್ಟು ಈ ತರ ಕೆಲಸ ಮಾಡಿದ್ರೆ ನಿಮ್ಗೂ ಒಂದು ಸಾರ್ಥಕತೆ. ಅಂಡ್ ಯು ಆರ್ ಡೂಯಿಂಗ್ ಎ ಗುಡ್ ಜಾಬ್. ಎಲ್ರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬಾಲಕೃಷ್ಣ ಕೋಟ್ಯಾನ್. ಎಸ್, ಬಾಲಕೃಷ್ಣ ಕೋಟ್ಯಾನ್ ಅವ್ರು ಮಾತಾಡಿದ್ರೆ. ಈಗ ವೀಕ್ಷಕರೇ, ನಮ್ಮ ಜೊತೆ ಮಸ್ಕತ್ನಿಂದ ಇವ್ರು ಏನ್ ಮಾಡಿದಾರೆ ಅಂತ ಹೇಳಿದ್ರೆ, ಇವರೆಲ್ಲ ಒಟ್ಟಾಗಿ ಸೇರ್ಕೊಂಡು ರಮೇಶ್ ಪೂಜಾರಿ ಅವರಿಗೆ 1,25,000 ರೂಪಾಯಿ ಚೆಕ್ ನ ಕೊಟ್ಟಿದ್ದಾರೆ. ಆ ಸುದ್ದಿ ಕೂಡ ಮೊನ್ನೆ ಭಾನುವಾರ ಪ್ರಸಾರ ಆಗಿತ್ತು. ಈಗ ನೀವು ಮಾತನಾಡ್ತಾ ಇದ್ರಿ ಪೂಜಾರಿ ಅವರೇ, ಮುಂದುವರಿಸಿ. ಅಂದರೆ ಇವರು ಒಂದು 10 ವರ್ಷದ ಹಿಂದೆ ನನ್ನ ಗೆಳೆಯನಿಗೆ ಸಹಾಯ ಮಾಡಲಿಕ್ಕೆ ಹೋಗಿ ತೆಂಗಿನ ಕಾಯಿ ತೆಗಿಲಿಕ್ಕೆ ಹೋಗಿ ಮರದಿಂದ ಕೆಳಗೆ ಬಿದ್ದಿದ್ರು ಸರ್. ಆವಾಗ ಒಂದು ಹೈಟೆಕ್ ಹಾಸ್ಪಿಟಲಲ್ಲಿ ಒಂದು 3 ಆಪ್ರೇಷನ್ ಆಗಿದೆ ಆಲ್ರೆಡಿ. ಆವಾಗ ದಾನಿಗಳನ್ನು ಒಟ್ಟಾಗಿ ಮಾಡಿ ನಾವು 3 ಆಪ್ರೇಷನ್ ಆಗಿ ಆಮೇಲೆ ಇನ್ನೊಂದು ಆಪ್ರೇಷನ್ ಮಣಿಪಾಲ KMCಯಲ್ಲಿ ಕೂಡ ಮಾಡಿದ್ದೇವೆ. ಆವಾಗ ಸ್ವಲ್ಪ ನಡೆಯುವ ಕೂತ್ಕೊಳ್ಳುವ ಪರಿಸ್ಥಿತಿಯಲ್ಲಿ ಇದ್ದರು ಅವರು. ನಡೀಲಿಕ್ಕೆ ಆಗ್ತಿರಲಿಲ್ಲ, ವಾಕರ್ ಇಟ್ಕೊಂಡು ನಡೆಯುವ ಪರಿಸ್ಥಿತಿ. ಆದರೆ ಈಗ 6 ವರ್ಷದ ನಂತರ ಮತ್ತೆ 6 ವರ್ಷ ಅಂದರೆ ಅವರು ಬೆಳಕನ್ನೇ ಕಾಣಲಿಲ್ಲ, ಮನೆಯಿಂದ ಹೊರಗನೆ ಬರಲಿಲ್ಲ. ಯಾಕೆಂತ ಹೇಳಿದರೆ ಅವರಿಗೆ ಅದಕ್ಕೆ ಮುಂದಿನ ವೈದ್ಯಕೀಯ ವೆಚ್ಚ ಇರ್ಬೋದು ಅಥವಾ ಡಾಕ್ಟ್ರು ಕೂಡ ಹೇಳಿದ್ದಾರೆ ಇನ್ನೂ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಸ್ಪೈನಲ್ ಕಾರ್ಡ್ ಡ್ಯಾಮೇಜ್ ಆಗಿದೆ ಮತ್ತು ಅದು ಮೇಜರ್ ಡ್ಯಾಮೇಜ್ ಆಗಿರೋದರಿಂದ ಟ್ರೀಟ್ಮೆಂಟ್ ಕೂಡ ಅವತ್ತು ಲೇಟ್ ಆಗಿತ್ತು. ಅದರಿಂದ ಈಗ ಆ ಪರಿಸ್ಥಿತಿ, ಆ ಒಂದು ಕುಟುಂಬ ಅಷ್ಟು ದೊಡ್ಡ ಅಮೌಂಟನ್ನು ಒಟ್ಟು ಮಾಡುವಂಥ ಪರಿಸ್ಥಿತಿ ಇರಲಿಲ್ಲ. ಆವಾಗ ನಾವು ಕೂಡ 10 ವರ್ಷದ ಹಿಂದೆ ಅಂದರೆ ನಾವು ಈ ಸಮಾಜ ಸೇವೆಯಲ್ಲಿ ಕೂಡ ನಾವು ಇರಲಿಲ್ಲ. ನಮ್ಮ ಒಂದು ಗ್ರಾಮ ಅಂದರೆ ಒಂದು ಕುರ್ಕಾಲ್ ಗ್ರಾಮದಲ್ಲಿ ಒಂದು ಮೂಲೆಯಲ್ಲಿದೆ. ಯಾರು ಕೂಡ ಇಂಥ ಸ್ಪಂದನ ವಾಹಿನಿ ಇರ್ಬೋದು ಅಥವಾ ಯಾವುದೇ ಒಂದು ಸಹಾಯ ಮಾಡುವಂಥ ವ್ಯಕ್ತಿಗಳು ನಮಗೆ ಸಿಗಲಿಲ್ಲ ಆವಾಗ. ಆದ್ದರಿಂದ ಉಳಿದಿತ್ತು ಸರ್. ಆವಾಗ ನಮಗೆ ಬೇಸರದ ಸಂಗತಿ ಏನಂದರೆ ನಮ್ಮೊಟ್ಟಿಗೆ ಆಡಿ ಬೆಳೆದ ಹುಡುಗ. ಹಾಗೆ ಆಮೇಲೆ ನಮಗೆ ಅವರಿಗೆ ಟ್ರೀಟ್ಮೆಂಟಿಗೆ ಸಹಾಯ ಮಾಡಲಿಕ್ಕೆ ಆಗಲಿಲ್ಲ ಕಾರಣ ಅವರು ಒಳಗೆ ಹೋಗಿ 6 ವರ್ಷ ಆಯಿತು ಸರ್. ಅಲ್ಲ, ಈಗ 6 ವರ್ಷದಿಂದ ಪಾಪ ಒಳಗೆ ದಿನ ಖರ್ಚಿಗೆ ಅಟ್ಲೀಸ್ಟ್ ಒಂದು ಇಬ್ಬರಿಗೆ ಒಟ್ಟು ಒಂದು 200 ರೂಪಾಯಿ ಆದರೂ ಖರ್ಚಿರ್ಬೋದು. ಗಂಜಿ ಊಟ ಮಾಡಿದ್ರೆ ಒಂದು 200 ರೂಪಾಯಿ ಖರ್ಚಿರ್ಬೋದು. ಏನು ಮಾಡ್ತಿದ್ರು ಸರ್ ಇದಕ್ಕೆ? ಸರ್ ಅವರಿಗೆ ಈಗ ಮಾಸಾಸನ ಇಬ್ಬರಿಗೂ ಬರ್ತಾ ಉಂಟು ಸರ್. ಎಷ್ಟು ಬರ್ತಾ ಉಂಟು? ಒಬ್ಬರಿಗೆ 500, ಒಬ್ಬರಿಗೆ 1,000 ರೂಪಾಯಿ ಮಾಸಾಸನ. 1,500 ರೂಪಾಯಿ ಬರುತ್ತೆ. ಮತ್ತೆ ನಾವು ಲೋಕಲ್ ಆಗಿ ಸ್ವಲ್ಪ ಸಹಾಯ ಮಾಡ್ತೇವೆ ಸರ್ ಅವರಿಗೆ. ಹಾಗೆ ಲೋಕಲ್ ಆಗಿ ಸಹಾಯ ಮಾಡೋದರಿಂದ ಅವರು ಮುಂದುವರಿಸ್ತಾ ಹೋಗ್ತಾ ಇದ್ದಾರೆ. ಕಷ್ಟಪಟ್ಟು ಅಂದರೆ ಬೇರೆ ಏನು ತಿನ್ಲಿಕ್ಕೆ ಇಲ್ಲದಿದ್ರು ಗಂಜಿ ಊಟ ಅಂತೂ ಸ್ವಲ್ಪ
ಕಷ್ಟದಲ್ಲಿ ತಿಂತಾ ಇದ್ದಾರೆ ಸರ್. ಓಕೆ. ಅವರ ಪರಿಸ್ಥಿತಿ ಆ ಥರ ಉಂಟು. ಅವ್ರ ತಂದೆಯವರಿಗೂ ಏನು ಆರೋಗ್ಯ ಎಲ್ಲ ಸರಿ? ಹೌದು ಸರ್, 70 ವರ್ಷ ಅವರಿಗೆ ವಯಸ್ಸಾಗಿರ್ಬೋದು. ಮುಂಚೆ ಅವರು ಗಾರ್ಡ್ ಕೆಲಸ ಮಾಡ್ತಿದ್ರು ಸರ್. ಈಗ ಗಾಡಿ ಕೂಡ ಹೋಗುವ ಪರಿಸ್ಥಿತಿಯಲ್ಲಿಲ್ಲ. ಯಾಕೆಂದರೆ ಅವರು ಹೇಳಿ ಹೊರಗೆ ಬರುವುದಿಲ್ಲ ಸರ್. ಅಂದರೆ ಅವರ ದಿನನಿತ್ಯದ ಕೆಲಸ ಕೂಡ ಅವರ ಮುಖಾಂತರವೇ ಮಾಡಬೇಕಾಗಿದೆ. ಆ ಪರಿಸ್ಥಿತಿಯಲ್ಲಿ ಅವ ಇದ್ದಾನೆ ಸರ್. ರಮೇಶ್ ಪೂಜಾರಿ ಅವ್ರನ್ನ ಹೀಗೆ ನೋಡಿದ್ರೆ ಭುವನೇಶ್ ಅವರೇ, ಅವ್ರು ಒಳಗಡೆ ಇದ್ರೂ ಕೂಡ ಮಾನಸಿಕವಾಗಿ ದೃಢವಾಗಿದ್ದಾರೆ. ಹೌದು ಸರ್, ಅವರು ಒಬ್ಬ ಎಂತ ಹೇಳ್ತಾರೆ ಸರ್, ಕನಸುಗಾರ. ಅಂದರೆ ಅವರು ಮುಂಚೆ ತುಂಬ ಒಳ್ಳೆಯ ರೈಟರ್. ಅವರ ನಾಟಕವನ್ನು ನಾವೇ 2-3 ನಾಟಕವನ್ನು, ಹೌದು ನಾಟಕ, ಅವರು ರೈಟರ್. ಈಗ ಏನಾದರೂ ಈಗ ನೀವು ನಂಬರ್ ಕೊಟ್ಟರೆ ನಾನು ರಮೇಶ್ ಅವ್ರ ಜೊತೆ ಮಾತಾಡ್ಬೋದಾ? ಸಾರಿ ಸರ್, ಅವ್ರ ಹತ್ರ ಮೊಬೈಲ್ ಇಲ್ಲ ಸರ್. ಹೌದಾ? ನಿಮ್ಮ ಮನೆ ಪಕ್ಕದವ್ರು ಯಾರಿಗಾದ್ರೂ ಏನಾದರೂ ಮಾಡ್ಲಿಕ್ಕೆ ಸಾಧ್ಯ ಇದೆ ಸರ್? ಈಗ ಸನಿಲ್ ಇದ್ದಾರೆ, ಏನಾದರೂ ಪ್ರಯತ್ನ ಮಾಡೋಣ, ಬ್ರೇಕಲ್ಲಿ ಪ್ರಯತ್ನ ಮಾಡೋಕ್ಕಾಗುತ್ತೆ. ಸರಿ, ಸನಿಲ್ ಹತ್ರ ಹೇಳಿ ನಾವು ಅವರ ಹತ್ರ ಮಾತಾಡುವ ಪ್ರಯತ್ನ ಮಾಡ್ಬೋದು ಸರ್. ಸರ್, ಒಂದು ನಿಮಿಷ. ಶಮಿತ್ ಅಂತ ಮಸ್ಕತ್ತಿಂದ ಫೋನ್ ಮಾಡಿದ್ದಾರೆ, ಅವ್ರ ಜೊತೆ ಮಾತಾಡೋಣ ಈಗ. ನಮಸ್ಕಾರ ಶಮಿತ್ ಅವರೇ. ನಮಸ್ತೆ ಶಮಿತ್ ಅವರೇ, ನಮಸ್ಕಾರ. ಲೈವ್ ಪ್ರೋಗ್ರಾಮ್ ಅಲ್ಲಿ ಮಾತಾಡಿದ್ರೆ. ಥ್ಯಾಂಕ್ ಯು ಫಾರ್ ಕಾಲಿಂಗ್ ಆಲ್ ದ ವೇ ಫ್ರಮ್ ಮಸ್ಕತ್. ಆಯ್ತಾ? ಥ್ಯಾಂಕ್ ಯು. ನನ್ನ ಧ್ವನಿ ನಿಮ್ಗೆ ಕ್ಲಿಯರ್ ಆಗಿ ಸ್ಪಂದನವಾಯಿ ಮತ್ತು ಕೇಳ್ತಾ ಇದೆ ಸರ್, ಕೇಳ್ತಾ ಇದೆ. ಓಕೆ, ಹೇಳಿ ಮುಂದುವರಿಸಿ. ಏನೋ ಹೇಳೋದಕ್ಕೆ. ಸ್ಪಂದನವಾಯಿ ಮತ್ತು ಪ್ರಮೋದ್ ಸುವರ್ಣ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಸರ್. ಹೌದು. ಯಾಕೆಂದ್ರೆ ಇಂಥ ಕರುಣಜನಕ ಸ್ಥಿತಿ ಎಷ್ಟೋ ಇರುತ್ತದೆ, ಆದ್ರೆ ಇದನ್ನ ಸಮಾಜಕ್ಕೆ ತಿಳಿಸೋ ಕೆಲಸ ಮಾಧ್ಯಮ ಮಾಡ್ತಾ ಇದೆ ಅಂದ್ರೆ ಇದೊಂದು ಒಳ್ಳೆ ವಿಷಯ ಸರ್. ಹೌದು. ಹಲೋ. ಎಸ್ ಶಮಿತ್ ಅವರೇ, ಹೇಳಿ. ವಾಯ್ಸ್ ಕೇಳ್ತಾ ಇದೆಯಲ್ಲ ಸರ್? ಕೇಳ್ತಾ ಇದೆ. ನೀವು ಮಾತಾಡ್ತಾ ಹೋಗಿ, ನಂಗೆ ಕೇಳ್ತಾ ಇದೆ. ನಾನು ಸುಮ್ಮನೆ ಕೇಳ್ತಾ ಇರ್ತೇನೆ, ನೀವು ಮಾತಾಡಿ. ಓಕೆ ಸರ್. ಹೇಳಿ. ಹಾ ಸರ್, ಇದೇ ಈ ವಿಡಿಯೋ ನಮ್ಗೆ ನಮ್ಮ ಬಿರ್ವ ಜವಾನಿಯರ್ ಮಸ್ಕತ್ ಅಂತ ಒಂದು ಗ್ರೂಪ್ ಇದೆ ಸರ್. ಅದರಲ್ಲಿ ವಾಟ್ಸ್ಆಪ್ ಮೂಲಕ ಈ ರಮೇಶ್ ಪೂಜಾರಿ ಅವರ ಈ ದುರಂತ ವಿಷಯದ ಬಗ್ಗೆ ಒಂದು ವಿಡಿಯೋ ನಮಗೆ ಸಿಕ್ತು ಆಕ್ಚುಲಿ. ಕರೆಕ್ಟ್. ಈ ವಿಡಿಯೋ ನೋಡಿದ ನಮ್ಮ ಸ್ನೇಹಿತರು ವಿಚಲಿತರಾಗಿ ಅವರಿಗೆ ಏನಾದ್ರು ನಮ್ಮಿಂದ ಏನಾದ್ರು ಸಹಾಯ ಮಾಡ್ಬೇಕಂತ ನಾವು ತೀರ್ಮಾನಕ್ಕೆ ಬಂದಿವಿ ಸರ್. ಕರೆಕ್ಟ್. ಅದರಲ್ಲಿ ನಮ್ಮವರಾದ ಮಹೇಶ್ ಸಾಲಿಯನ್ ಮತ್ತೆ ಗಂಗಾಧರ ಪೂಜಾರಿ ಅಂತ ಇಬ್ರು ಇದ್ದಾರೆ. ಗಂಗಾಧರ ಪೂಜಾರಿ ಅಂತ ಮತ್ತೆ ಈಗ ಪ್ರಸಾದ್ ಅಮೀನ್ ಅವರೆಲ್ಲ ನಮ್ಗೆ ಹಿಂದೆ ಕೂಡ ಒಳ್ಳೆ ಕೆಲಸಕ್ಕೆ ನಮ್ಗೆ ಪ್ರೋತ್ಸಾಹ ಕೊಟ್ಟಿದ್ರು. ಅದೇ ರೀತಿ ಅವರು ಇದಕ್ಕೆ ನಮ್ಗೆ ತುಂಬಾ ಪ್ರೋತ್ಸಾಹ ಕೊಟ್ಟರು. ಹಾಗೆ ಹಣದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ರು ಸರ್. ಹಾಗೆ ಇದರ ಹಿಂದೆ ದಿಲೀಪ್ ಪೂಜಾರಿ ಮತ್ತೆ ರೋಷನ್, ಬಾಲಕೃಷ್ಣ, ಪ್ರಶಾಂತ್ ಇಂತ ತುಂಬಾ ಜನ ನಮ್ಮ ಸ್ನೇಹಿತರೆಲ್ಲ ಒಟ್ಟಾಗಿ ನಾವು ಇದೊಂದು ಸಹಾಯ ಮಾಡಿ ಚಿಕ್ಕದಾಗಿರ್ಬೋದು, ಆದ್ರೆ ಒಳ್ಳೆ ಕೆಲಸ ಮಾಡಿದ್ವಿ ಅಂತ ನಮ್ಗೆ ಒಂದು ಇದಿದೆ. ಖಂಡಿತ. ನೀವು ಮೊನ್ನೆ ಇದು ಚೆಕ್ ಕೂಡ ಅವರ ಶಮಿತ್ ಅವರೇ, ಚೆಕ್ ಹಸ್ತಾಂತರ ಕಾರ್ಯಕ್ರಮದಲ್ಲಿ ನೀವಿದ್ರಾ? ಇಲ್ಲ ಸರ್, ನಾನು ಬರೋಕೆ ಆಗಿಲ್ಲ. ನೀವು ಬರ್ಲಿಕ್ಕೆ 2-3 ಜನ ಇದ್ರು. ಈಗ ಚೆಕ್ ಹಸ್ತಾಂತರ ಮಾಡಿದ್ದು ವಿಡಿಯೋ ನಿಮಗೆ ಪ್ಯಾಕೇಜ್ ಬಂತಾ ವಾಟ್ಸ್ಆಪ್ ಅಲ್ಲಿ? ಸಿಕ್ತು ಸರ್, ಸಿಕ್ತು. ನಮ್ಮ ಪ್ರಮೋದ್ ಸುವರ್ಣ ಮೂಲಕ ನಮ್ಗೆ ಸಿಕ್ತು. ಆಕ್ಚುಲಿ ಇಲ್ಲಿ ಸ್ಪಂದನ ನಮ್ಗೆ ಲೈವ್ ಆಗಿ ನೋಡಕ್ ಆಗಲ್ಲ. ಪ್ರಮೋದ್ ಸುವರ್ಣ ಅವರು ನಮ್ಗೆ ವಾಟ್ಸ್ಆಪ್ ಮೂಲಕ ಅದನ್ನ ಕಳಿಸಿದ್ರು. ಹೌದು. ಶಮಿತ್, ಅದೇ ವಿಷಯ ಎಲ್ಲ ತುಂಬಾ ಗೊತ್ತಾಯ್ತು. ಈಗ ನೋಡಿ, ನಿಮ್ಮ ಏನು ಮಸ್ಕತ್ ಬಿರ್ವೇರ್ ಅನ್ನೋ ಒಂದು ನಿಮ್ಮ ಟ್ರೂಪ್ ಹೆಸರು ಕೂಡ ಇಲ್ಲಿ ಊರಲ್ಲಿ ಎಂತ ಫೇಮಸ್ ಆಗ್ಬಿಡ್ತು ಅಂತಂದ್ರೆ, ನೀವೆಲ್ಲ ಸೇರಿ ಇಷ್ಟೊಂದೆಲ್ಲ ಕೆಲಸ ಮಾಡಿದ್ರಿ ಅಂತ ಒಂದು ದೊಡ್ಡ ವಿಷಯ ಇಲ್ಲೆಲ್ಲ ಫುಲ್ ಸುದ್ದಿ ಆಗ್ಬಿಟ್ರಿ ನೀವೆಲ್ಲ ಸೇರಿ. ಥ್ಯಾಂಕ್ಸ್ ಸರ್. ಅದಲ್ಲ, ನಮ್ಮಿಂದ ಒಂದು ಏನಾದ್ರು ಏನೋ ಬಡ ಕುಟುಂಬಕ್ಕೆ ಒಂದು ಉಪಕಾರ, ಅದೇ ಒಂದು ನಮ್ಗೆ ಖುಷಿ ವಿಷಯ ಅಲ್ಲ ಸರ್. ಇದು ಇಂಥ ವಿಷಯ ತುಂಬಾ ಇರುತ್ತೆ ಸರ್, ಆದ್ರೆ ತುಂಬಾ ಹಳ್ಳಿಗಾರಲ್ಲಿ ಇರುತ್ತೆ. ಆದ್ರೆ ಮಾಧ್ಯಮದ ಮೂಲಕ ಹೊರಗೆ ಬರೋದು ನಿಮ್ಗೆ ಮೊದಲಿಗೆ ಸ್ಪಂದನವಾಗಿ ನಾವು ಥ್ಯಾಂಕ್ಸ್ ಹೇಳ್ಬೇಕು. ನಮ್ಗೆ ಅದು ನ್ಯೂಸ್ ಸಿಗ್ತಾ ಇಲ್ಲ, ಆತರ ಸಿಗೋದಿಲ್ಲ, ಗೊತ್ತಾಗೋದಿಲ್ಲ ಅಂತ. ಇಂಥ ಮನಸ್ಸಿಗೆ ತುಂಬಾ ಕೆಲಸಗಳು ನಡೀತಾ ತುಂಬಾ ಈ ತರ ಇರ್ಬೋದು, ಆದ್ರೆ ಮಾಧ್ಯಮ ಮೂಲಕ ಮಾತ್ರ ಇದು ಹೊರ ಬರಕ್ಕೆ ಸಾಧ್ಯ. ಖಂಡಿತ. ಶಮಿತ್ ಅವರೇ, ತುಂಬಾ ಥ್ಯಾಂಕ್ಸ್. ಈಗ ನೀವು ಊರಿಗೆ ಬಂದಾಗ ಒಂದ್ಸಲ ನಮ್ಮ ಆಫೀಸಿಗೆ ಬನ್ನಿ, ನಾವು ಭೇಟಿ ಆಗುವ ಎಲ್ಲ ಸೇರಿ ಇಲ್ಲಿ. ಖಂಡಿತ ಬನ್ನಿ. ಥ್ಯಾಂಕ್ ಯು. ಬೇರೆ ಸಂಘ ಸಂಸ್ಥೆಗಳು ಕೂಡ ಇಂಥ ಕೆಲಸಕ್ಕೆ ಕೈ ಜೋಡಿಸಬೇಕಾಗಿದೆ. ಇಲ್ಲಾಂದ್ರೆ ನಮ್ಮ ಸಮಾಜ ಇನ್ನೂ ಇದಾಗಬೇಕಾದ್ರೆ ಇಂಥ ಸಂಘ ಸಂಸ್ಥೆಗಳು ಕೆಲವೊಂದು ನಮ್ಮ ಕೈ ಜೋಡಿಸಿ ಇಂಥವರಿಗೆ ಹೆಲ್ಪ್ ಮಾಡುದು. ಹೌದು. ಈ ಪ್ರೋಗ್ರಾಮ್ ಲೈವ್ ಆಗಿ ಟೆಲಿಕಾಸ್ಟ್ ಆಗ್ತಿರೋದ್ರಿಂದ ಸಾಕಷ್ಟು ಮಂದಿ ನೋಡ್ತಾ ಇಟ್ಸ್ ಎ ಬಿಗ್ ಮೆಸೇಜ್. ಇದು ನಿಮ್ಗೆ ಗೊತ್ತಾಗತ್ತೆ, ಮುಂದಿನ ದಿನಗಳ ಇದ್ರ ಇಫೆಕ್ಟ್ ಏನಂತ ಗೊತ್ತಾಗತ್ತೆ, ನೋಡ್ತಾ ಇರಿ. ವೆಬ್ಸೈಟ್ ಅಲ್ಲಿ ಟಿವಿ ನೋಡಿ, ಸಾಧ್ಯ ಆದ್ರೆ ಈಗ ಏನಾದ್ರು ಮನೇಲಿದ್ರೆ ಲ್ಯಾಪ್ಟಾಪ್ ಅಲ್ಲಿ ವೆಬ್ಸೈಟ್ ಅಲ್ಲಿ ನೋಡಿ, spandana.tv.net. ಯು ಕ್ಯಾನ್ ವಾಚ್ ಇಟ್ ಇನ್ ಮಸ್ಕತ್ ಆಲ್ಸೋ. ಓಕೆ, ಥ್ಯಾಂಕ್ ಯು ಶಮಿತ್ ಅವರೇ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಓಕೆ ಭುವನೇಶ್ ಅವರೇ, ಮುಂದುವರಿಸಿ ನೀವು. ಏನಾದ್ರು 1 ನಿಮಿಷ ಇದೆ, ಮತ್ತೊಂದು ಬ್ರೇಕ್ ತಗೊಳ್ಳಿ. ಈಗ ಬ್ರೇಕ್ ತಗೊಂಡು ಆಮೇಲೆ ಮಾತಾಡೋಣ. ಓಕೆ. ಎಸ್ ವೀಕ್ಷಕರೇ, ನೋಡ್ತಾ ಇದ್ದೀರಿ ರಮೇಶ್ ಪೂಜಾರಿ ಅವರ ಈ ಕಥೆ. ಒಂದು ವಾಟ್ಸಪ್ ವಿಡಿಯೋ ಯಾವ ಥರ ಎಲ್ಲ ಎಷ್ಟರ ಮಟ್ಟಿಗೆ ಇದನ್ನು ಅವ್ರ ಲೈಫನ್ನೇ ಚೇಂಜ್ ಮಾಡ್ಬೋದು ಅಂತ. ನನಗೀಗ ಮುಖ್ಯವಾಗಿ ಕೇಳಬೇಕಾಗಿರೋದು, ಈ ಹಣದಿಂದ ಅವರು ಸಂಪೂರ್ಣವಾಗಿ ಅವ್ರು ಗುಣಮುಖರಾಗ್ತಾರ ಅಂತ. ಇದೆಲ್ಲದಕ್ಕೂ ಕಾರಣ ನಮ್ಮ
ನಮ್ಮ ವಾಹಿನಿಯ ಪಾಪ್ಯುಲರ್ ಅವರು ರಿಪೋರ್ಟರ್, ಒನ್ ಆಫ್ ದ ರಿಪೋರ್ಟರ್ಸ್, ನಮ್ಮ ಪಾಪ್ಯುಲರ್ ರಿಪೋರ್ಟರ್ಸ್ಗಳಲ್ಲಿ ಅವರು ಒಬ್ಬರು ಪ್ರಮೋದ್ ಸುವರ್ಣ ಅಂತ ಕಟ್ಪಾಡಿ, ಅವ್ರ ಜೊತೆಗೂ ನಾವು ಮಾತನಾಡೋಣ. ಇನ್ನೂ ಅರ್ಧ ಗಂಟೆ ಕಾರ್ಯಕ್ರಮ, ಇದು ಸಣ್ಣ ಬ್ರೇಕ್, ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿತದೆ. ಓಕೆ ವೀಕ್ಷಕರೇ, ಮತ್ತೊಮ್ಮೆ ಬ್ರೇಕ್ ಆದಮೇಲೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಇದೊಂದು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ನೋಡ್ತಾ ಇದ್ದೀರಿ. ಈ ಹೊತ್ತಿನಲ್ಲಿ ನಮ್ಮ ಜೊತೆ ಮಾತನಾಡ್ತಾ ಇದ್ರು ಭುವನೇಶ್ ಪೂಜಾರಿ ಅವರಿಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಭುವನೇಶ್ ಅವರು ಸಿಕ್ಕಾಪಡೆ ಫೋನ್ ಕಾಲ್ಸ್ ಬರ್ತಾ ಇದೆ, ಒಂದು ಫೋನ್ ರಿಸೀವ್ ಮಾಡೋಣ, ಆಮೇಲೆ ನಾನು ನಿಮ್ಮ ಜೊತೆ ಮಾತನಾಡ್ತೇನೆ. ನಮಸ್ಕಾರ. ಹಲೋ. ನಮಸ್ತೆ ಸರ್, ಯಾರು ಎಲ್ಲಿಂದ ಹೇಳಿ ಸರ್? ಚಂದ್ರ ಪೂಜಾರಿ ಅಂತೇಳಿ ಸುಭಾಷ್ ನಗರದಿಂದ ಮಾತಾಡೋದು. ನಮಸ್ತೆ ಪೂಜಾರಿ ಅವರೇ, ಹೇಳಿ. ರಮೇಶ್ ಪೂಜಾರಿ ಅವರ ವಿಷಯ ಎಲ್ಲ ಮಾತಾಡುವಂತ. ಹೇಳಿ ಮಾತಾಡಿ ಸರ್, ಮಾತಾಡಿ, ಕೇಳಿಸ್ತಾರೆ. ಅವರು ಅದೇ ತುಂಬಾ ಬಡ ಕುಟುಂಬದಲ್ಲಿ ಬಂದವರು. ಅಂದ್ರೆ ಒಂದು ವಿಪರ್ಯಾಸ ಏನಂತ ಹೇಳಿದ್ರೆ, ಒಂದು ಮಗ ತಂದೆಯನ್ನು ಪ್ರಾಯದ ಕಾಲದಲ್ಲಿ ಒಂದು ನೋಡುವಂತದ್ದು ಎಲ್ಲರೂ ಸಾಮಾನ್ಯ. ಆದ್ರೆ ಒಂದು ಪ್ರಾಯದ ತಂದೆ ಮಗನನ್ನು ಆರೈಕೆ ಮಾಡುವಂತದ್ದು ತುಂಬಾ ರೇರ್. ಹೌದು, ಅವರು ತುಂಬಾ ಒಳ್ಳೆ ರೀತಿಯಲ್ಲಿ ನೋಡ್ಕೊತಾ ಇದ್ದಾರೆ. ಹೌದು, ಅವ್ರ ತಂದೆ ಆಕ್ಚುಲಿ ರಿಯಲಿ ಗ್ರೇಟ್. ಅವರು ಅದ್ ಹೇಳ್ಬೇಕು ನಾವು. ಕರೆಕ್ಟ್. ಹೌದು ಹೌದೌದೌದು, ಗ್ರೇಟ್. ಯಾವ ತಂದೆ ಕೂಡ ಆ ಏಜ್ ನಲ್ಲಿ ಅವರು ಸ್ವಲ್ಪ ಗಟ್ಟಿ ಇದ್ದಾರೆ, ಅದಕ್ಕೆ ನೋಡ್ತಾ ಇದ್ದಾರೆ. ಇನ್ನು ಮುಂದಿನ ದಿನ ಅವರಿಗೆ ಏಜ್ ಆಗುವಾಗ ತುಂಬಾ ಸಮಸ್ಯೆಗಳು ಇನ್ನು ಕೂಡ ತುಂಬಾ ಬರ್ಬೋದು. ಅದರಿಂದ ಸ್ವಲ್ಪ ದಾನಿಗಳು ಸ್ವಲ್ಪ ಸಹಾಯತ್ವವನ್ನು ಮಾಡಿ ಸ್ವಲ್ಪ ದೊಡ್ಡ ಅಮೌಂಟ್ ಆದ್ರೆ ಅವರನ್ನೊಂದು ಏನಾದ್ರೂ ಮೇಜರ್ ಖರ್ಚು ಮಾಡಿಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಒಂದು ಆಪರೇಷನ್ ಮಾಡಿ ಅಟ್ಲೀಸ್ಟ್ ನಡೆಯುವಾಗೆ ಮಾಡುವಂತ ಒಂದು ಆಶಯ ನಮ್ದೆಲ್ಲ ಇದೆ. ಕರೆಕ್ಟ್. ಅಟ್ಲೀಸ್ಟ್ ಅವರು ನಡೆಯೋ ಹಾಗೆ ಆದ್ರೆ ತುಂಬಾ ಒಳ್ಳೇದು ಬಿಡಿ. ಅಟ್ಲೀಸ್ಟ್ ಅಂದ್ರೆ ಅದು ಗೊತ್ತಿಲ್ಲ, ಇನ್ನು ಡಾಕ್ಟರ್ ರಿಪೋರ್ಟ್ ಕೊಡಬೇಕು, ಅವ್ರನ್ನ ಟ್ರೀಟ್ಮೆಂಟ್, ಅವ್ರನ್ನ ಒಂದ್ಸಲ ಚೆಕ್ಅಪ್ ಮಾಡಿ ಡಾಕ್ಟರ್ ಹೇಳ್ಬೇಕು ಅವ್ರು ಹೇಗೆ ಸರಿ ಆಗ್ತಾರೋ ಇಲ್ವೋ ಅಂತ. ಅಟ್ಲೀಸ್ಟ್ ಅವ್ರೊಂದು ನಮ್ಮ ಎಲ್ಲ ಉಡುಪಿ ಜಿಲ್ಲೆಯಲ್ಲಿ ಎಲ್ಲ ಹೊರ ಜಿಲ್ಲೆಯಲ್ಲೆಲ್ಲ ಈಗ ನೋಡಿ ವಾಟ್ಸ್ಆಪ್ ಇದೆ, ಫೇಸ್ಬುಕ್ ಇದೆ, ಎಲ್ಲರಿಗೂ ಸ್ವಲ್ಪ ಅದೆಲ್ಲ ಆಗಿದೆ, ನನಗೆ ಗೊತ್ತಾಗಿದೆ. ದಾನಿಗಳು ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡುವಂತ ಆಗ್ಬೇಕು ಅಂತ ಹೇಳಿ ಹಾಗೆ. ಕರೆಕ್ಟ್. ಹೌದು. ಅದೇ ರೀತಿ ಇವರಿಗೆ ಒಂದು ಈಗಾಗಲೇ ಸ್ವಲ್ಪ ಅಮೌಂಟ್ ಎಲ್ಲ ಬರ್ತಾ ಇದೆ. ಅದಕ್ಕೊಂದು ಸ್ಪಂದನ ಚಾನಲ್ ಅವರು ತುಂಬಾ ನಾವು ಅವರನ್ನು ಅಪ್ರಿಶಿಯೇಟ್ ಮಾಡಬೇಕು. ಅದರಲ್ಲಿ ಚಾನಲ್ ಅಲ್ಲದೆ ಅದರಲ್ಲಿ ಪ್ರಮೋದ್ ಅವರು ತುಂಬಾ ಒಂದು ಅದರಲ್ಲಿ ಒಂದು ಅವರ ಮನೆಯ ಕೆಲಸದಾಗಿ ಅದನ್ನು ತುಂಬಾ ಇಂಟ್ರೆಸ್ಟ್ ಇಂದ ಮಾಡ್ತಾ ಇದ್ದಾರೆ. ಖಂಡಿತ. ಹೌದು, ಅದೆಲ್ಲ ಫಾಲೋ ಅಪ್ ಮಾಡ್ತಾ ಇರ್ಬೇಕಾದ್ರೆ ನನ್ನ ಜೊತೆ ಮಾತಾಡ್ತಾ ಇದ್ರು ಅವರು ಫೋನ್ ಅಲ್ಲಿ. ಭುವನೇಶ್ ಅವರು ಕೂಡ, ಭುವನೇಶ್ ಪೂಜಾರಿ ಅವರು ಮತ್ತೆ ರಿಕ್ಷಾ ಚಾಲಕರು ಮಾಲಕರ ಸಂಘ ಒಂದು ಸುಭಾಷ್ ನಗರ ಅಂತಿದೆ, ಅವರೊಂದು ಸ್ಟಾರ್ಟ್ ಮಾಡಿದ್ದಾರೆ ಅದನ್ನು. ಆದ್ರೆ ಮಾಡಿ ಬಿಡ್ಲಿಲ್ಲ. ಭುವನೇಶ್ ಅದನ್ನು ತುಂಬಾ ಫಾಲೋ ಅಪ್ ಮಾಡ್ತಾನೆ ಇದ್ದಾರೆ ಅದನ್ನು. ವೆರಿ ಗುಡ್. ಇನ್ನಷ್ಟು ಒಂದು ಮುಂದಿನ ದಿನಗಳಲ್ಲಿ ಅವರೊಂದು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಆಗ್ಬೇಕು. ಆದಷ್ಟು ಬೇಗ ನಮ್ಮ ರಮೇಶ್ ಪೂಜಾರಿ ಅವರು ಒಂದು ಕ್ಯೂರ್ ಆಗುವ ಹಾಗೆ ಆಗ್ಬೇಕು ಅನ್ನೋದು ಒಂದು ಆಶಯ ಸರ್. ವೆರಿ ಗುಡ್, ವೆರಿ ಗುಡ್. ನೀವೆಲ್ಲ ಒಟ್ಟಿಗಿದ್ದೀರಿ, ಏನೋ ಒಂದು ಆಗುತ್ತೆ ಬಿಡಿ. ಥ್ಯಾಂಕ್ ಯು ಚಂದು ಪೂಜಾರಿ. ಎಸ್, ಈಗ ಇನ್ನು 5 ನಿಮಿಷ ನೀವೇ ಮಾತಾಡ್ಲಿಕ್ಕೆ ಭುವನೇಶ್ವರ, ಹೇಳಿ ಏನೇನೆಲ್ಲ ಹೇಳೋದಿದೆ ಹೇಳಿ. ನಮ್ಮದು ಇದು ರಿಕ್ಷಾ ಯೂನಿಯನ್ ಸುಭಾಷ್ ನಗರ. ಈಗ ಚಂದ್ರ ಪೂಜಾರಿ ಅವರು ಒಂದು ಹೇಳಿದರು, ರಿಕ್ಷಾ ಯೂನಿಯನ್ ಸುಭಾಷ್ ನಗರ ಕುರ್ಕಾಲ್ ಅದೊಂದು ಸಂಸ್ಥೆ ನಮ್ಮದು. ಒಂದು 3 ವರ್ಷ ಆಯಿತು. ಆದರೆ ಪ್ರತಿ ವರ್ಷ ನಾವು ಒಂದು ಬಡ ವಿದ್ಯಾರ್ಥಿಗಳಿಗೆ ಹಾಗೆ ಬಡ ಕುಟುಂಬಕ್ಕೆ ನಾವು ಕೊಡ್ತಾ ಇದ್ದೀವಿ. ಈ ಸಲ ಕೊಡುವಾಗ ಈ ಒಂದು ಕುಟುಂಬವನ್ನು ಕೂಡ 2 ಕುಟುಂಬವನ್ನು ಆಯ್ಕೆ ಮಾಡಿದ್ದೇವೆ. ಅದರಲ್ಲಿ ಇದು ಒಂದು ಕುಟುಂಬ ಆಗಿತ್ತು ಸರ್. ನಾವಲ್ಲಿ ಹೋಗಿ ನೋಡುವಾಗ ಇದು 6 ವರ್ಷ ಒಳಗಡೆ ಕೂತ್ಕೊಂಡಿದೆ. ಅವರಿಗೆ ಒಂದು ನಮ್ಮ ಊರನ್ನು ತೋರಿಸುವಂಥ ಕೆಲಸ ಕಾರ್ಯವನ್ನು ರಿಕ್ಷಾ ಯೂನಿಯನ್ ಅವರು ಮೊದಲಿಗೆ ಅವರು ಮಾಡಿದ್ದು. ಆ ಕಾರ್ಯಕ್ರಮಕ್ಕೆ ನಾವು ನಿಮಗೆ ಸ್ಪಂದನ ವಾಹಿನಿಗೆ ಒಂದು ಇನ್ವಿಟೇಷನನ್ನು ಕೊಟ್ಟಿದ್ದೇವೆ. ಅವಾಗ ನಿರೂಪಣೆ ಪ್ರಮೋದ್ ಸುವರ್ಣರು, ನಮ್ಮ ಗೆಳೆಯ ಅವರು ಪ್ರಮೋದ್ ಸುವರ್ಣರು ಅವರನ್ನು ನಾವು ಇನ್ವೈಟ್ ಮಾಡಿದಾಗ ಅವರು ಬಂದು ನೋಡಿ ಅವರಿಗೆ ತುಂಬ ಬೇಸರ ಆಗಿ ಅವರು ಅದೊಂದು ಅವರ ಪರಿಸ್ಥಿತಿಯನ್ನು, ಅವರ ಮನೆಯ ಪರಿಸ್ಥಿತಿಯನ್ನು ಅವರು ಮುಖತ ನೋಡಿ ನೆಕ್ಸ್ಟ್ ಡೇನೇ ಅವರ ಮನೆಗೆ ಬಂದು ನಮ್ಮನ್ನೆಲ್ಲ ಕರ್ಕೊಂಡೋಗಿ ಮನೆಗೆ ಬಂದು ಒಂದು ಪ್ರೋಗ್ರಾಮನ್ನು ಮಾಡಿದರು. ನೀವು ಫಸ್ಟ್ ದಿವಸ ಪ್ಲೇ ಮಾಡಿದ ಅದೇ ಪ್ರೋಗ್ರಾಮ್ ಸರ್. ಅವರ ಒಂದು ಮುತುವರ್ಜಿಯಿಂದ ನೀವು ಇಷ್ಟೆಲ್ಲ ಆಗಲಿಕ್ಕೆ ಕಾರಣ ಅದೇ ಸರ್. ಸ್ಪಂದನ ವಾಹಿನಿಯಲ್ಲಿ ನಮ್ಮ ಪ್ರಮೋದ್ ಸುವರ್ಣರವರ ಒಂದು ಮುತುವರ್ಜಿಯ ಕೆಲಸ ಸರ್ ಇದು. ಅವರು ಈ ಇಂಟ್ರೆಸ್ಟ್ ತಗೊಂಡು ಇದು ಮಾಡಿದ್ರಿಂದ, ಈ ವಿಡಿಯೋ ಪ್ಲೇ ಮಾಡಿದ್ರಿಂದ ಈಗಾಗಲೇ ನೋಡಿದ್ದೇವೆ ಸರ್ ನಾವು. ಮಸ್ಕತ್ ಬಿಲ್ಲವಾಸ್ ಅವರು 1,25,000 ರೂಪಾಯಿಯನ್ನು ಈಗಾಗಲೇ ಚೆಕ್ ಮುಖಾಂತರ ಕೊಟ್ಟಿದ್ದಾರೆ. ಮತ್ತು ಈಗ ಅವರು ಪ್ರಾಮಿಸ್ ಮಾಡಿದ್ದಾರೆ, ಮತ್ತು ನಾವು ವೈದ್ಯಕೀಯ ವೆಚ್ಚ ಏನಾದರೂ ಇದ್ದರೆ ನಾವು ಮಾಡಲಿಕ್ಕೆ ರೆಡಿ ಇದ್ದೇವೆ ಅಂತ ಹೇಳಿದ್ದಾರೆ. ಹಾಗೆ ಬೇರೆ ಬ್ಯಾರಿನ್ ಬಿಲ್ಲವಾಸ್ ಇರ್ಬೋದು ಅಥವಾ
ಹಲವಾರು ರಾಜೇಶ್ ಕೋಟ್ಯನ್ ಅಂತ ಹೇಳಿದ್ದಾರೆ, ಅವರು ತುಂಬ ಜನ ನಮಗೆ ಕಾಲ್ ಮಾಡಿದ್ದಾರೆ, ಈಗ ಬರ್ತೇನೆ ಅಂತ ಸಹಾಯಹಸ್ತವನ್ನು ಚಾಚ್ತಾ ಇದ್ದಾರೆ ಸರ್. ಅದಕ್ಕೆ ಮತ್ತೊಮ್ಮೆ ನಿಮ್ಮ ವಾಹಿನಿಗೆ ನಾವು ಆಭಾರಿಯಾಗಿದ್ದೇವೆ ಸರ್. ಯಾಕೆಂದರೆ ನಾವೊಂದು ಸಣ್ಣ ಮಟ್ಟದ ಮೊತ್ತವನ್ನು ಕೊಡಲಿಕ್ಕೆ ಅಂತ ನಾವು ಸಹಾಯಹಸ್ತವನ್ನು ನಾವು ಒಂದು 2-3 ನಮ್ಮ ತಲೆಯಲ್ಲಿ ಆಲೋಚನೆ ಇತ್ತಂದರೆ ಅವರಿಗೆ ಮನೆ ಊಟಕ್ಕೆ ಗತಿ ಇಲ್ಲ. ಅದಕ್ಕಾಗಿ ನಾವು ಸ್ವಲ್ಪ ಹಣ ಒಟ್ಟು ಮಾಡಿ ನಾವು ರಿಕ್ಷಾ ಯೂನಿಯನ್ ಮುಖಾಂತರ ಒಂದು ದಾನಿಗಳನ್ನು ಒಟ್ಟು ಮಾಡಿ ಒಂದು 30,000 ರೂಪಾಯಿಯನ್ನು ಕೊಟ್ಟಿದ್ದೇವೆ ಅಷ್ಟೇ. ಆ 30,000 ರೂಪಾಯಿ ಭುವನೇಶ್ ಅವರೇ, ಈಗ ಒಂದು ದೊಡ್ಡ ಅಮೌಂಟ್ ಬಂದಿದೆ, ಈಗ ಒಂದು ಸುಮಾರು 35 ಮತ್ತು 1,25,000 ಸುಮಾರು ಒಂದು 1,70,000 ಆಯಿತು, ಆಚೀಚೆ ಇನ್ನೊಂದು 2 ಲಕ್ಷ ತನಕ ಆಗ್ಬೋದು. ಇದನ್ನೆಲ್ಲ ಒಂದು ಬ್ಯಾಂಕ್ ಅಕೌಂಟನ್ನು ಒಬ್ಬರು ನಿಮ್ಮಂಥವ್ರು ಮೇಂಟೈನ್ ಮಾಡಿದರೆ ಒಳ್ಳೆಯದು. ಹೌದು ಸರ್, ನಾವು ಈಗಾಗಲೇ ನಾವು ನ್ಯಾಷನಲೈಸ್ ಬ್ಯಾಂಕಲ್ಲಿ ನೀವು ಫಸ್ಟ್ ಟೈಮ್ ನಾವು ಮಾಡುವಾಗ ನಾವು ಒಂದು ಸೊಸೈಟಿ ಬ್ಯಾಂಕಲ್ಲಿ ಸಹಕಾರಿ ಸಂಘದ ಬ್ಯಾಂಕಲ್ಲಿ ನಾವು ಮಾಡಿದ್ವಿ, ಅದು ತಾತ್ಕಾಲಿಕವಾಗಿ ಮಾಡಿದ್ದೇವೆ. ಆದರೆ ಈಗ ನಾವು ಫಾರಿನ್ನಿಂದ ಈ ಮಸ್ಕತ್ ಏನು ಬಿಲ್ಲವರ್ ಮಸ್ಕತ್ತಿಯವರಿಗೆ ಅಂಥ ಸಂಸ್ಥೆಗಳು ತುಂಬ ಸಂಸ್ಥೆಗಳು ಮುಂದೆ ಬರ್ತೇವೆ. ಅದಕ್ಕಾಗಿ ನಾವು ಕೆನರಾ ಬ್ಯಾಂಕ್ ಶಂಕರ್ಪುರ ಅದರ ಬ್ರಾಂಚಲ್ಲಿ ನಾವು ಅಕೌಂಟ್ ಓಪನ್ ಮಾಡಿದ್ದೇವೆ. ವೆರಿ ಗುಡ್, ವೆರಿ ಗುಡ್. ಅದನ್ನು ನಾವು ಕೂಡ ನಮ್ಮ ಅಂಡರಲ್ಲಿ ನಾನು ಮೇಂಟೈನ್ ಮಾಡ್ತಾ ಇದ್ದೇನೆ. ಅದನ್ನು ನಾವು ಡೆಪಾಸಿಟ್ ಮಾಡಿ ಆಮೇಲೆ ಅವರಿಗೆ ಮಂತ್ಲಿಗೆ ಏನು ಖರ್ಚು ಬರ್ತದೆ ಅದನ್ನು ಅವರಿಗೆ ಮುಟ್ಟಿಸುವಂತ ಪ್ರತಿ ತಿಂಗಳು ಇಷ್ಟಿಷ್ಟು ಅಂತ ಕೊಡುವಂತ ಕೆಲಸ ಕಾರ್ಯವನ್ನು ಮಾಡ್ತೇವೆ. ಖಂಡಿತ ಒಳ್ಳೇದು. ಏನಂತಂದ್ರೆ ಅಷ್ಟು ಹಣ ಇದೆ ಅಲ್ಲ, ಅವರ ರಮೇಶ್ ಅವರದ್ದು ಮತ್ತು ಅವ್ರ ತಂದೆದ್ದು ಖರ್ಚಿಗೆ ಉಪಯೋಗ ಆದ್ರೆ ಅದು ದೊಡ್ಡ ಸಾರ್ಥಕತೆ, ಬೇರೆ ಏನಿಲ್ಲ. ಹೌದು, ಒಂದೊಂದು ರೂಪಾಯಿ ಕೂಡ. ಹೌದು ಸರ್. ಅದಕ್ಕೆ ಮತ್ತೆ ನಮ್ದೊಂದು ರಿಕ್ಷಾ ಯೂನಿಯನ್ ಒಂದು ಆಲೋಚನೆ ಮಾಡ್ತಾ ಉಂಟಂದ್ರೆ, ನಾವೊಂದು ಜೂನ್ ತಿಂಗಳಲ್ಲಿ ನಾವು ಈಗಲೇ ವೈದ್ಯರನ್ನು ಸಂಪರ್ಕಿಸಿ ಅವರ ಒಂದು ಪರಿಸ್ಥಿತಿ ಹೇಗೆ ಉಂಟು ಅದನ್ನು ನಡೆಯಲಿಕ್ಕಾಗುವ ಪರಿಸ್ಥಿತಿ ಮಾಡ್ಬೋದು, ಅವರನ್ನು ನಡೆಯುವಂಥ ಸ್ಥಿತಿಯಲ್ಲಿ ಕೊಂಡೋಗ್ಬೋದು ಅವರನ್ನು ಅಂತ ಒಂದು ನಾವು ಅವರಿಗೆ ಡಾಕ್ಟ್ರನ್ನು ಕನ್ಸಲ್ಟ್ ಮಾಡುವಂಥ ಆಲೋಚನೆಯನ್ನು ಮಾಡ್ತಾ ಇದ್ದೇವೆ. ಯಾಕೆಂದರೆ ದಾನಿಗಳು ತುಂಬ ಸಹಾಯ ಮಾಡ್ತಾ ಇದ್ದಾರೆ ಸರ್, ಅವರ ಒಂದು ಫಲ ವ್ಯರ್ಥವಾಗಬಾರ್ದು ಯಾವಾಗಲೂ. ಯಾಕೆಂದರೆ ಅವರ ದುಡಿಮೆಯ ಒಂದಷ್ಟು ಹಣವನ್ನು ಅವರು ಇಂಥ ಒಂದು ಒಳ್ಳೆಯ ಕಾರ್ಯಕ್ಕೆ ಕೊಡ್ತಾ ಇದ್ದಾರೆ. ಖಂಡಿತ ಆ ಹಣ ಪೋಲಾಗಬಾರ್ದು ಸರ್. ಯಾವಾಗಲೂ ಅದು ಒಂದು ವ್ಯವಸ್ಥಿತ ರೀತಿಯಲ್ಲಿ ಖರ್ಚಾದರೆ ಮಾತ್ರ ಅವರಿಗೂ ತೃಪ್ತಿ, ನಮ್ಗೆ ಕೊಡಿಸಿದವರಿಗೂ ತೃಪ್ತಿ. ಅದೇ ನಿಮ್ಮಂಥ ವಾಹಿನಿಯವರು ಇಷ್ಟು ಕಷ್ಟಪಟ್ಟು ನಾವು ಅವರಿಗೆ ಒದಗಿಸಿದ್ದೇವೆ, ಅದರ ಸಾರ್ಥಕತೆ ಇರಬೇಕಲ್ಲ ಸರ್. ಖಂಡಿತ ಖಂಡಿತ. ಈಗ ಯಾರಾದರೂ ಡಾಕ್ಟ್ರನ್ನ ಈಗ ಆಲ್ರೆಡಿ ನೀವು ಸಂಪರ್ಕ ಮಾಡಿದ್ದೀರಾ ಸರ್? ಈಗ ಆಲ್ರೆಡಿ ಮಾಡಲಿಲ್ಲ ಸರ್. ಈಗ ಅವರದ್ದು ರಿಪೋರ್ಟ್ ಎಲ್ಲ ಸಿಗಲಿಲ್ಲ ನಮಗೆ. ಅಂದರೆ ಲಾಸ್ಟ್ ಟೈಮ್ ಅವರು ಮಾಡಿದ ಆಪರೇಷನ್ ಎಲ್ಲ ಮಾಡಿದ ರಿಪೋರ್ಟ್ ಸಿಗಲಿಲ್ಲ ಸರ್. ಅಂದರೆ ಅದು ಅವರು ಇಡುವ ಪರಿಸ್ಥಿತಿ ನಿಮ್ಗೆ ಗೊತ್ತಾಗ್ತದೆ ಸರ್, ಅವರು ಇಡುವ ಪರಿಸ್ಥಿತಿಯಲ್ಲಿ ಇಲ್ಲ. ನನಗೆ ಲೆಕ್ಕದಲ್ಲಿ ಅದು ಸ್ಕ್ಯಾನ್ ಎಲ್ಲ ರಿಪೋರ್ಟ್ ಇರಲಿಕ್ಕಿಲ್ಲ. ಅದರಿಂದ ಅವರದ್ದು ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ. ಕರೆಕ್ಟ್. ಸ್ಕ್ಯಾನ್ ಇರ್ಬೋದು, ಎಕ್ಸ್ರೇ ಇರ್ಬೋದು, ಪ್ರತಿಯೊಂದನ್ನು ಆಗಿ ಮಾಡಬೇಕಾಗ್ತದೆ. ಅದು ಸ್ವಲ್ಪ ಅಮೌಂಟಿದ್ದು ಅವಶ್ಯಕತೆ, ನಮ್ಗೆ ಹಣದ ಅವಶ್ಯಕತೆ ಬೇಕಾಗ್ಬೋದು. ತುಂಬ ದಾನಿಗಳು ಬರ್ತಾ ಇದ್ದಾರೆ, ಅದರಿಂದ ನಾವು ಮಾಡುವಂಥ ಧೈರ್ಯ ಬಂದಿದೆ ಸರ್. ನನಗೆ ಇಂಟ್ರೆಸ್ಟಿಂಗ್ ಅಂತ ಅನ್ಸೋದು, ಇವರಿಬ್ರು ಇನ್ನಿಬ್ರು ಮಕ್ಕಳಿದಾರಂತಲ್ಲ, ಅವರೆಲ್ಲ ಏನು ಮಾಡ್ತಾ ಇದ್ದಾರೆ ಸರ್? ಅವರು ಅವರ ಪಾಡಿಗೆ ಅವರಿದ್ದಾರೆ ಸರ್. ಈ ಮನೆ ಅವರಿಗೆ ಬೇಡ, ತಂದೆ ಬೇಡ, ಅಂದರೆ ಇಂಥ ಪರಿಸ್ಥಿತಿ ಬಂದರೆ ಯಾರಿಗೂ ಬೇಡ ಸರ್. ಇದರಿಂದ ಗೊತ್ತಾಗ್ತದೆ ಸರ್ ನಮಗೆ ಸಂಬಂಧ, ಅವರ ರಕ್ತ ಸಂಬಂಧದವರು ಎಷ್ಟು ಹತ್ತಿರ ಬರ್ತಾರೆ, ಎಷ್ಟು ನೋಡ್ಕೊಳ್ತಾರೆ ಅಂತ ಈ ಕುಟುಂಬ ನೋಡಿ ನಾವು ನೋಡಿ ಅರ್ಥ ಆಗ್ತದೆ ಸರ್. ಯಾಕೆಂದರೆ ತುಂಬ ಬೇಸರದ ಸಂಗತಿ ಸರ್. ಯಾಕೆಂದರೆ ಇವರಿಗೆ ಒಬ್ಬರೇ ಮಗ ಅಲ್ಲ ಸರ್, 3 ಜನ ಮಕ್ಕಳಿದ್ದಾರೆ. ಈ ಒಬ್ಬರು ಹೆಣ್ಣು, ಮೂವರು ಗಂಡು ಮಕ್ಕಳು ಸರ್. 3 ಗಂಡು 1 ಹೆಣ್ಣು, 3ರಲ್ಲಿ ಇವರು ಕಡೆಯವರು ಸರ್, ಲಾಸ್ಟ್ ಒನ್. ಈಗ ಇವರೇ ತಂದೆ ಇವರಿಗೆ ಒಂದು ಸಂದೆ ಮಾತ್ರ ಸಹಾಯ ಆಗ್ತದೆ ಸರ್. ಅವ್ರು ಯಾವತ್ತೂ ಈಚೆ ಬರುವುದಿಲ್ಲ. ಫೋನಲ್ಲೂ ಮಾತುಕತೆ ಇಲ್ಲ ಸರ್. ಅವ್ರ ಹತ್ರ ಫೋನೇ ಇಲ್ಲ ಸರ್. ನೀವು ನೋಡಿರ್ಬೋದು, ಅವರ ಮನೆಯಲ್ಲಿ ಫೋನೇ ಇಲ್ಲ. ಕಷ್ಟಕ್ಕೆ ಒಂದು ಕರೆಂಟ್ ಒಂದು ಉಂಟು, ಒಂದು ಸಹಾಯದಿಂದ, ಊರವರ ಸಹಾಯದಿಂದ ಒಂದು ಪಂಪ್ ಕೂಡ ಹಾಕಿದ್ದೇವೆ ಅಷ್ಟೇ, ಮತ್ತೆ ಏನು ಇಲ್ಲ ಸರ್ ಅವರಿಗೆ. ಅದೇ ಸಮಸ್ಯೆ ಸರ್. ಇದು ಈ ಸ್ಪಂದನ ವಾಹಿನಿಯ ರಿಪೋರ್ಟ್ ಆದರೂ ನಮ್ಮದು ಇದು ಚಾನಲ್, ಈ ಪ್ರೋಗ್ರಾಮ್ ನೋಡಿ ಆದರೂ ಹತ್ತಿರ ಬಂದರೆ ಒಳ್ಳೇದು ಸರ್. ಯಾಕೆಂದರೆ ಊರವರು ಪರ ಊರವರು ಎಲ್ಲ ಸಹಕಾರ ಕೊಡ್ತಾ ಇದ್ದಾರೆ ಸರ್. ನಾವೇನಾದರೂ ಮಾಡಬೇಕಲ್ಲ ಸರ್. ಅವರು ಬಂದು ನಿಂತರೆ ಸಾಕು ನಮಗೆ, ನಾವು ಅವರೊಟ್ಟಿಗೆ ಹೋಗ್ತೇವೆ ಸರ್. ಎಸ್, ನನಗನ್ಸ್ತಿದೆ ಏನಂತಂದರೆ ಭುವನೇಶ್ ಅವರೇ, ಈ ಪ್ರೋಗ್ರಾಮನ್ನು ಅವ್ರು ನೋಡ್ತಾ ಇರ್ಬೋದು ಅಂತ ನನಗನ್ಸ್ತಿದೆ. ಶೂರ್ ಸರ್, ನೋಡಬೇಕು ಅವರು. ನಮ್ಮದು ಆಸೆ ಅದೇ ಸರ್, ಅವರು ನೋಡಬೇಕು ಮತ್ತು ಅವರು ಹತ್ತಿರ ಬರಬೇಕು ಸರ್. ನಾವು ಅವ್ರ ಹತ್ರ ಹಣದ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಸರ್, ಅವರು ನಮ್ಮೊಟ್ಟಿಗೆ ಬರಬೇಕು ಸರ್. ಅವ್ರೀಗ ಮನೆ ಬಿಟ್ಟೆಲ್ಲ ಎಷ್ಟು ವರ್ಷ ಆಯಿತು ಏನಾದರೂ ಗೊತ್ತಿದೆ? ಸುಮಾರು ವರ್ಷ ಆಯಿತು ಸರ್. ನಿಮ್ಗೆ ಅವ್ರು ಎಲ್ಲಾದರೂ ಸಿಕ್ಕಿದ್ದಾರೆ ಆಚೆ ಈಚೆ? ಇಲ್ಲ ಸರ್, ನಮಗೆ ಮಾತಾಡಲಿಕ್ಕೆ ಸಿಗಲಿಲ್ಲ. ಓಕೆ ಓಕೆ. ಸೊ ಒಂದು ಅಪೀಲ್ ಮಾಡುವ ಹಾಗಾದರೆ, ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ರಮೇಶ್ ಪೂಜಾರಿ ಅವರ ಅಣ್ಣಂದಿರಿಬ್ರು ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ, ಅಥವಾ ಅವ್ರು ನೋಡ್ತಾ ಇಲ್ಲದೇ ಇದ್ದರೂ ಅವ್ರಿಗೆ ಸಂಬಂಧಪಟ್ಟವರು, ಅಂದರೆ ಅವರ ಕುಟುಂಬದವ್ರು ನೋಡ್ತಾ ಇದ್ದರೆ, ಅಥವಾ ಅವರ ಸ್ನೇಹಿತರು ನೋಡ್ತಾ ಇದ್ದಾರೆ, ಅಥವಾ ಅವ್ರ ಮನೆ ಪಕ್ಕದವ್ರು ಏನಾದರೂ ನೋಡ್ತಾ ಇದ್ದರೆ, ದಯವಿಟ್ಟು ನೀವು ಮುಂದೆ ಬನ್ನಿ. ನೋಡಿ, ಇಂಥ ಒಳ್ಳೆ ಕೆಲಸ ಆಗ್ತದೆ. ಈ ಊರವರೆಲ್ಲ ಸೇರಿಕೊಂಡು ಫಾರಿನ್ನಿಂದ ಎಲ್ಲರೂ ಒಟ್ಟಾಗಿ ನಿಮ್ಮ ತಮ್ಮನಿಗೆ ಈ ಥರ ಸಹಾಯ ಮಾಡೋದಕ್ಕೆಲ್ಲ ಮುಂದೆ ಬಂದಿದ್ದಾರೆ.
ನೀವು ಬಂದರೆ ಇವರಿಗೆ ಒಂದು ದೊಡ್ಡ ಸಪೋರ್ಟ್ ಆಗುತ್ತೆ. ಈಗ ತಂದೆ ಇರುವಷ್ಟು ಕಾಲ ಅವರಿಗೆ ಈಗಲೇ ಅವರಿಗೆ 70 ವರ್ಷ ಆಗಿದೆ, ಇನ್ನು ಮುಂದೆ ಏನು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಸೊ ದಯವಿಟ್ಟು ನೀವು ಮುಂದೆ ಬನ್ನಿ, ಯಾವುದೇ ಮುಜುಗರ ಮುಚ್ಚುಮರೆ ಎಲ್ಲ ಬೇಡ. ಸೊ ಪ್ಲೀಸ್ ಮುಂದೆ ಬಂದು ನೀವು ಇವರು ಭುವನೇಶ್ ಮತ್ತು ಅವರ ಟೀಮ್ ಅವರೆಲ್ಲ ಫ್ರೆಂಡ್ಸ್ಗಳ ಜೊತೆ ನೀವು ಕೈ ಜೋಡಿಸಿದರೆ ದೇವರು ಮೆಚ್ಚುತ್ತಾನೆ ಅಂತ ಹೇಳ್ಬೋದು. ಶೋರ್ ಸರ್, ಕರೆಕ್ಟ್ ಅಲ್ವಾ? ಸರಿ ಸರ್. ಎಸ್ ಭುವನೇಶ್ ಅವರೇ, ಈಗ ಆ ರಿಪೋರ್ಟಲ್ಲಿ ಗೊತ್ತಾಗ್ತಿತ್ತು ಏನಂತಂದರೆ ಇವರು ರಮೇಶ್ ಅವರಿದ್ದಾರಲ್ಲ, ಹೌದು, ಇವರು ಕಲಾವಿದ ಅಂತಲೂ ಗೊತ್ತಾಯಿತು. ಹೌದು ಸರ್. ಒಂದು ಮಾಡ್ಬೋದು ನೋಡಿ, ಅವರು ಅಲ್ಲೇ ಇರ್ತಾರಲ್ಲ, ಹೌದು, ಸುಮ್ಮನೆ ಅವ್ರಿಗೆ ಒಂದು ಪೆನ್ನು ಪೇಪರ್ ಎಲ್ಲ ಕೊಡಿ, ಸುಮ್ಮನೆ ಅವ್ರ ಕತೆ ಬರೀಲಿ, ಇಲ್ಲ ಒಂದು ಕವನ ಬರೀಲಿ, ಇಲ್ಲ ಒಂದು ನಾಟಕನೇ ಬರೀಲಿ, ಇಲ್ಲ ಒಂದು ಸಂಭಾಷಣೆನೇ ಬರೀಲಿ, ಇಲ್ಲ ಏನೇ ಬರೀಲಿ, ಆಗ ಅವ್ರ ಮನಸ್ಸು ತುಂಬ ಆಕ್ಯುಪೈ ಆಗಿರ್ತದೆ, ಮತ್ತು ಇನ್ನೊಂದು ಏನೋ ಆಗಿರ್ತದೆ. ಸರಿ ಸರ್. ಸೊ ಈ ಥರ ಎಲ್ಲ ಮಾಡೋದಕ್ಕೆ ಸಾಧ್ಯ ಇದೆ? ಯಾವ ಜಸ್ಟ್ ಅಲ್ಲೇ ಕೂತಲ್ಲೇ ಸುಮ್ಮನೆ ಬರೀಬೋದು? ಮಾಡ್ಬೋದು ಸರ್, ಯಾಕೆಂದ್ರೆ ಅವರಿಗೆ ಈಗ ಕೂತ್ಕೊಳ್ಳಿಕ್ಕೆ ಕಷ್ಟ ಸರ್. ಕೂತ್ಕೊಳ್ಳುವಾಗ ಶೇಕ್ ಆಗ್ತದೆ, ಬಾಡಿ ಫುಲ್ಲು ಶೇಕ್ ಆಗ್ತದೆ ಸರ್. ಅದೇ ಸಮಸ್ಯೆ ಸರ್, ಯಾಕೆಂದ್ರೆ ಬರೀತಾನೆ ಈಗಲೂ ಕೂಡ ಸರ್, ಬರೀಲಿಕ್ಕೆ ಆಗ್ತದೆ ಅವನಿಗೆ. ಅಂದ್ರೆ ಮೆಂಟಲಿ ಕೂಡ ಅಷ್ಟು ವೀಕ್ ಆಗಿಲ್ಲ ಸರ್, ಸ್ಟ್ರಾಂಗ್ ಇದ್ದಾರೆ. ಅದು ಇಂಪಾರ್ಟೆಂಟ್, ಮೆಂಟಲಿ ಅದು ಇಂಪಾರ್ಟೆಂಟ್ ಆಕ್ಚುಲಿ. ಹೌದು, ಅದಕ್ಕೆ ನಮಗೆ ಕೂಡ ಧೈರ್ಯ ಬಂದಿದೆ ಸರ್. ಒಂದ್ಸಲ ಒಂದು ಕೂತ್ಕೊಳ್ಳೋ ಪರಿಸ್ಥಿತಿ ಬಂದ್ರೆ ನಾವು ನೀವು ಹೇಳಿದಾಗೆ ಎಂತಾದ್ರೂ ಸಪೋರ್ಟ್ ಮಾಡ್ಬೋದು ಸರ್. ಅವರು ಈಗ ನಾಟಕ ಬರೀಬೋದು, ಸಂಭಾಷಣೆ ಬರೀಬೋದು, ಎಂತಾದ್ರೂ ಒಂದು ಮಾಡ್ಬೋದು. ಆದರೆ ಕುತ್ಕೊಳ್ಳುವಂಥ ಪರಿಸ್ಥಿತಿ ಬರ್ಬೋದಂತ ಈಗ ಡಾಕ್ಟ್ರೇ ಹೇಳ್ಬೇಕಂತ ನಮ್ಮ ಹತ್ರ. ನೀವು ಎಲ್ಲಿಗೆಲ್ಲ ಸಂಪರ್ಕ ಮಾಡಬೇಕು ಅಂತಿದ್ದೀರಿ ವೈದ್ಯಕೀಯದ ಬಗ್ಗೆ? ಹೌದು ಸರ್, ನಾವು KMCಯನ್ನೇ ಸಂಪರ್ಕ ಮಾಡಬೇಕಂತ ಇದ್ದೇವೆ ಸರ್. ಈಗ ಫಸ್ಟ್ ಆಫ್ ಆಲ್ ನಾವು ಅವರ ರಿಪೋರ್ಟ್ ತಯಾರು ಮನೆಯಲ್ಲಿ ಉಂಟಂತ ಮೊನ್ನೆ ಹೇಳಿದ್ದೇನೆ, ಹುಡುಕಿ ಇಡ್ಲಿಕ್ಕೆ ಸಿಗ್ತಾ ಇಲ್ಲ ಸರ್. ಅದರಿಂದ ನಾವು ಈಗ ರೀ ಆದ್ರೂ ಮಾಡ್ಬೋದು. ಈ ನಿಟ್ಟಿನಲ್ಲಿ ನೀವು ನಮ್ಮ MLA ಅವರಿಗೆ ಒಂದು ಮಾತು ಯಾಕೆ ತಿಳಿಸಬಾರ್ದು? ಖಂಡಿತ ಸರ್, ನಾವು ಅವರಿಗೆ ವೈದ್ಯಕೀಯವಾಗಿ ಹೋಗುವಾಗ ಮುಖ್ಯಮಂತ್ರಿ ಪರಿಹಾರ ನಿಧಿಗೆ ನಾವು ಹಾಕ್ತೇವೆ ಸರ್. ಶ್ಯೂರ್ ಸರ್, MLA ಅವರಿಗೆ ಈ ವಿಷಯವನ್ನು ಮುಟ್ಟಿಸ್ತೇವೆ. ಮತ್ತು ನಮ್ಮ ಕಡೆಯಿಂದ ನಾವು ಎಲ್ಲ ನಮ್ಮ ಸಂಘದ ವತಿಯಿಂದ ಇರ್ಬೋದು, ಬಿಲ್ಲವ ಸಂಘದಿಂದ ವತಿ ಇರ್ಬೋದು, ನಾವೆಲ್ಲ ಸಪೋರ್ಟನ್ನು ಮಾಡ್ತೇವೆ ಸರ್ ಅವರಿಗೆ. ಅಲ್ಲ, ಇಷ್ಟೆಲ್ಲ ಸಪೋರ್ಟ್ ಸಿಗೋದೇ ನಿಜವಾಗ್ಲೂ ಅದು ಅವ್ರ ಪುಣ್ಯ. ಇಷ್ಟೊಂದೆಲ್ಲ ನೀವು ಊರವರೆಲ್ಲ ಇಷ್ಟೊಂದೆಲ್ಲ ಸಪೋರ್ಟ್ ಮಾಡ್ತಾನೆ ಇರ್ತೇವೆ ಅಂತಲೂ ಹೇಳೋದು ಅದು ಅವ್ರ ಪುಣ್ಯ. ಅಟ್ ದ ಸೇಮ್ ಟೈಮ್ ಅವರಿಗೆ ಅಂದರೆ ಆ ಟ್ರೀಟ್ಮೆಂಟ್ ಫಲಕಾರಿ ಆಗಬೇಕು ಅನ್ನೋದೇ ಉದ್ದೇಶ. ಹೌದು ಸರ್, ಅಷ್ಟೇ. ಮತ್ತೆ ಡಾಕ್ಟರ್ ಇಲ್ಲ, ಇದು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಏನು ಮಾಡ್ಲಿಕ್ಕೆ ಸಾಧ್ಯ, ಅದು ಬೇರೆ ವಿಷಯ ಸರ್. ನಾವು ಅಂದರೆ ಊರ ಸಂಸ್ಥೆ ಏನಿದೆ ನಮ್ಮದು ಒಂದು ಅಲ್ಪ ಪ್ರಮಾಣದ ಪ್ರಯತ್ನವಾಗಿತ್ತು. ಆದರೆ ನಮ್ಮ ಪ್ರಮೋದ್ ಸುವರ್ಣದ್ದು ಮೇಜರ್ ಇದರಲ್ಲಿ. ಯಾಕೆಂದರೆ ಅವರು ಈಗ ಮುಂದೆ ಬರೆದಿದ್ರೆ ಇಷ್ಟು ನಮ್ದು ಈ ಒಂದು ಪ್ರೋಗ್ರಾಮನ್ನು ನೀವು ಪ್ರಸಾರ ಮಾಡದಿದ್ದರೆ ಈ ನಮ್ಮ ಊರಲ್ಲಿ ಮಾತ್ರ ಉಳಿತಿದ್ದು. ನಮಗೆ ಒಂದು ಹೇಳ್ತಿದ್ರು, ಒಳ್ಳೆ ಕೆಲಸ ಮಾಡಿದ್ರು ರಿಕ್ಷಾ ಯೂನಿಯನ್ ಅಷ್ಟೇ ಮುಗೀತು, ಅಷ್ಟೇ 30,000ದಿಂದ ಮುಗೀತಿತ್ತು ಸರ್. ಆದರೆ ರಿಕ್ಷಾ ಯೂನಿಯನ್ ಎಲ್ಲ ತುಂಬಾ ಜನ ನೋಡ್ತಾ ಇರ್ಬೋದು ಈಗ. ಹೌದು ಸರ್. ಎಷ್ಟು ಮಂದಿ ಇದ್ದೀರಿ ನೀವು ರಿಕ್ಷಾ ಯೂನಿಯನ್ ಅಲ್ಲಿ? ಸಣ್ಣ ರಿಕ್ಷಾ ಯೂನಿಯನ್ ಸರ್ ನಮ್ದು ಒಂದು 30 ಜನರದ್ದು ತಂಡ ಅಷ್ಟೇ. ನೀವೇನ್ ಮಾಡ್ಕೊಂಡಿದ್ದೀರಿ? ಅಲ್ಲ ಸರ್, ನಾನು ರಿಕ್ಷಾ ಯೂನಿಯನ್ ಅಲ್ಲಿ ಗೌರವ ಅಧ್ಯಕ್ಷನಾಗಿದ್ದೆ. ನಾನು ಹಿಂದೆ 10 ವರ್ಷ ನಾನು ರಿಕ್ಷಾ ಡ್ರೈವಿಂಗ್ ಮಾಡ್ತಿದ್ದೆ ಸರ್. ಈಗ ನಾನು ಟೆಂಪೋ ಡ್ರೈವರ್ ಆಗಿದ್ದೇನೆ. ನಮ್ದು ಸ್ವಂತ ಟೆಂಪೋ ಉಂಟು ಸರ್. ವೆರಿ ಗುಡ್. ನೀವು 30 ಮಂದಿ ಇದ್ದೀರಿ? ಹೌದು ಸರ್. ಓಕೆ. ಅಲ್ಲಿ ಏನ್ ಚಟುವಟಿಕೆ ಎಲ್ಲ ನಡೀತದೆ ನಿಮ್ಮ ರಿಕ್ಷಾ ಯೂನಿಯನ್ ಅಲ್ಲಿ? ನಾವು ಪ್ರತಿ ತಿಂಗಳು ಮೀಟಿಂಗ್ ಎಲ್ಲ ಮಾಡ್ತೇವೆ ಸರ್. ವರ್ಷಕ್ಕೆ ಒಂದ್ಸಲ ನಾವು ಮೊದಲಿಗೆ ನಮ್ದು ಯೂನಿಯನ್ ಸ್ಟಾರ್ಟ್ ಆದದ್ದೇ ರಿಕ್ಷಾ ಚಾಲಕರ ಒಂದು ಶ್ರೇಯಕ್ಕೆ, ಅಂದರೆ ಅಭಿವೃದ್ಧಿ ಆಗಬೇಕು. ರಿಕ್ಷಾ ಚಾಲಕರು ಯಾರ ಹತ್ರ ಇಂಥ ಪರಿಸ್ಥಿತಿ ಬಂದಾಗ, ಈಗ ನೋಡ್ತಾ ಇದ್ದೀರಿ ಸರ್, ನಾವು ರಮೇಶ್ ಪೂಜಾರಿ ಅಂಥ ಪರಿಸ್ಥಿತಿ ಬಂದರೆ ಬೇರೆಯವರ ಕೈ ಚಾಚುವಂಥ ಪರಿಸ್ಥಿತಿ ಬರಬಾರ್ದು ಅಂತಲೇ ನಾವು ನಮ್ಮದೇ ಒಂದು ಸಂಘವನ್ನು ಸ್ಥಾಪಿಸಿದ್ದು ಸರ್. ವೆರಿ ಗುಡ್. ಅವರ ದುಡಿಮೆಯಲ್ಲೇ, ಅಂದರೆ ರಿಕ್ಷಾ ಚಾಲಕರ ದುಡಿಮೆಯಲ್ಲೇ ಒಂದು 100 ರೂಪಾಯಿಯನ್ನು ತೆಗೆದಿಟ್ಟು ಹಾಗೆ ಒಟ್ಟು ಮಾಡಿಕೊಂಡು ನಾವು ಬಂದದ್ದು ಸರ್. ಆದರೆ ನಾವು ಮಾಡುವಾಗ ನಮಗೆ ಹಲವಾರು ಊರಲ್ಲಿ ತುಂಬ ಸಮಸ್ಯೆಗಳು ಕಾಣ್ತಾ ಬಂತು ಸರ್. ನೋಡಿ, ಅದೇನಂತಂದರೆ ಭುವನೇಶ್ ಅವರೇ, ನೀವು ಯಾವುದೇ ಒಂದು ಒಳ್ಳೆ ಕೆಲಸ ಅಥವಾ ಯಾವುದೇ ಒಂದು ಹೊಸದಾದಂಥ ಕೆಲಸ ಅಥವಾ ಯಾವುದೇ ಒಂದು ಇದೇ ಮೊದಲು ಕೇಳದೇ ಇರುವಂಥ ಕೆಲಸ ಮಾಡೋದಕ್ಕೆ ಹೊರಟಾಗ ಆಯ್ಗ ಮರಲಿಯ ಆಗಲೇ ಮರಲಿಯ ಅಂತ ಹೇಳೋದು ಸಾಮಾನ್ಯ. ಅದನ್ನು ನಾವು ತಗೊಂಡು ಮುಂದೆ ಹೋಗ್ತಾ ಇದ್ರೆ ಆಮೇಲೆ ನಮ್ಗೆ ಸಿಗುವಂತ ಕ್ರೆಡಿಟ್ ಅಲ್ಲಿ ಸಕ್ಸಸ್ ಏನ್ ಬರುತ್ತಲ್ಲ, ಆಗ ಕ್ರೆಡಿಟ್ ತಗೊಳ್ಳೋದಕ್ಕೆ ತುಂಬಾ ಜನ ಇರ್ತಾರೆ. ಸರಿ ಸರ್, ಅಲ್ವಾ? ಖಂಡಿತ ಸರ್. ಆದ್ರೆ ಕೂಡ ನಮ್ಮ ಊರಲ್ಲಿ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸರ್. ಊರಲ್ಲಿ ಯಾರು ಬೇಡ ಅನ್ನಲಿಲ್ಲ. ನಾವು ಎಂತ ಪ್ರೋಗ್ರಾಮ್ ತಗೊಂಡ್ರೆ ನಾವು ಅಂದ್ರೆ ಫಸ್ಟ್ ಆಫ್ ಆಲ್ ನಾವು ಫಸ್ಟಿಗೆ ನಮ್ಮ ಒಂದು ತಂಡದಲ್ಲೇ ಒಂದು ಹಲ್ಲಿನ ಕ್ಯಾನ್ಸರ್ ಆಗಿದೆ ಸರ್ ನಮ್ಮ ಡ್ರೈವರಿಗೆ. ಆವಾಗ ನಾವು ಫಸ್ಟ್ ಆಫ್ ಆಲ್ ನಾವು ಸ್ಟಾರ್ಟ್ ಮಾಡಿದ್ದು ಆವಾಗ ಸರ್. ವೆರಿ ಗುಡ್. ಆವಾಗ ನಾವು ಅವರಿಗೆ ಒಂದು 32,000 ರೂಪಾಯಿ ಧನ ಸಹಾಯವನ್ನು ನಾವು ಆವಾಗ KMC ಅಲ್ಲಿ ಹಾಸ್ಪಿಟಲ್ಗೆ ಆಪರೇಷನ್ಗೆ ನಾವು ಕೊಟ್ಟಿದ್ದೀವಿ. ಈಗ ಅವ್ರು ಚೆನ್ನಾಗಿದ್ದಾರೆ? ಹೌದು ಸರ್, ಈಗ ವಾಪಸ್ ರಿಕ್ಷಾ ಬಿಡ್ತಾ ಇದ್ದಾರೆ. ವೆರಿ ಗುಡ್. ಅದರಿಂದ ನಾವು ಸ್ಟಾರ್ಟ್ ಮಾಡಿದ್ವಿ ಸರ್. ಇಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಬೇಕು, ನಮ್ಮಿಂದ ಏನಾದರೂ ಮಾಡಬೇಕು, ನಾವು ನಮ್ಮ ದುಡಿಮೆಯಲ್ಲಿ ಸ್ವಲ್ಪ ತೆಗೆದಿಟ್ಟು ನಮಗೋಸ್ಕರ ನಾವು ತೆಗೆದಿಟ್ಟದ್ದು. ಹಾಗೆ ನಾವು ಮತ್ತೆ ನಮಗಿಂತ ಕಡೆಯವರಿದ್ದಾರೆ, ನಮ್ಮ ಅಂದರೆ
ನಾವು ಆರ್ಥಿಕವಾಗಿ ಸಶಕ್ತರಲ್ಲ ಸರ್. ರಿಕ್ಷಾ ಯೂನಿಯನ್ ಅಂದರೆ ರಿಕ್ಷಾದಲ್ಲಿ ಯಾರು ಇದ್ದಾರೆ ಸರ್ ಅವರೆಲ್ಲ ಆರ್ಥಿಕವಾಗಿ ಸಬಲರಲ್ಲ. ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಇರ್ಬೋದು, ಅದಕ್ಕಿಂತ ಕೆಳಗಿದ್ದಾರೆ ಸರ್. ಆದರೂ ಕೂಡ ಅವರ ಒಂದು ಹಣದಿಂದ ಒಂದು ಊರಿನ ಅಭಿವೃದ್ಧಿಗೆ ಅಂದರೆ ಫಸ್ಟ್ ಅದು ಅವರಿಗೆ ಆಯಿತು. ಮತ್ತು ನಾವು ಎಣಿಸಿದ್ದೇವೆ ನಮ್ಮ ಹತ್ರ ಸ್ವಲ್ಪ ಹಣ ಒಟ್ಟಾಗುವಾಗ ನಾವು ಒಂದು ಸ್ಕಾಲರ್ಶಿಪ್ ಅಂತ ಮಾಡಿದ್ದೇವೆ. ವೆರಿ ಗುಡ್. ಸರ್ ನಮ್ಮ ಊರಲ್ಲಿ ಬಡ ಜನರನ್ನು ಗುರುತಿಸಿ ಒಂದು ಫಸ್ಟಿಗೆ 2 ಮಕ್ಕಳಿಗೆ ನಾವು ಫುಲ್ ಫೀಸನ್ನು ಕೊಟ್ಟಿದ್ದೇವೆ ಸರ್. ವೆರಿ ಗುಡ್. ಇದ್ರ ಬಗ್ಗೆ ಮಾತಾಡೋಣ, ಒಂದು ಬ್ರೇಕ್ ತಗೊಳ್ಳೋಣ. ಭುವನೇಶ್ವರೇ, ವೀಕ್ಷಕರೇ ನೋಡ್ತಾ ಇದ್ರಿ, ಇದೊಂದು ವಿಶೇಷ ಕಾರ್ಯಕ್ರಮ. ಮಸ್ಕತ್ನಿಂದ ಮಿಡಿದ ಹೃದಯ. ಜೊತೆಗೆ ಈ ಭಾಗದಲ್ಲಿ ರಮೇಶ್ ಪೂಜಾರಿ ಸುತ್ತಮುತ್ತ ಇರುವಂತಹ ಕುರ್ಕಾಲು, ಸುಭಾಷ್ ನಗರ, ಕಟ್ಪಾಡಿ, ಆ ಸುತ್ತಮುತ್ತಲಿನ ಜನರ ಹೃದಯ ಕೂಡ ಮಿಡಿದಿದೆ. ಜೊತೆಗೆ ಈ ರಿಕ್ಷಾ ಯೂನಿಯನ್ ಬಗ್ಗೆ ಅವ್ರು ಹೇಳ್ತಾ ಇದ್ರು. ಈ ಕಾರ್ಯಕ್ರಮವನ್ನು ನೀವೆಲ್ಲ ಸಾಕಷ್ಟು ಮಂದಿ ನೋಡ್ತಾ ಇರ್ಬೋದು. ನಿಮ್ಗೆಲ್ರಿಗೂ ಅಭಿನಂದನೆಗಳು. ಒಂದು ದೊಡ್ಡ ಕೆಲಸ ಮಾಡಿದ್ದೀರ ನೀವು. ಈ ರಮೇಶ್ ಪೂಜಾರಿ ಅವರಿಗೆ ಮಾಡುವಂಥ ಸಹಾಯ ಅಂತಿಂಥದ್ದಲ್ಲ. ಇದೆಲ್ಲವೂ ಕೌಂಟ್ ಆಗುತ್ತೆ, ನಿಮ್ಮೆಲ್ಲರ ಅಕೌಂಟಿಗೆ ಜಮಾ ಆಗ್ತಾ ಇದೆ. ಅಲ್ಲಿ ಮೇಲೆ ಒಬ್ಬ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದಾನೆ. ಈಗೊಂದು ಬ್ರೇಕ್, ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿತದೆ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಕುರ್ಕಾಲಿನ ರಮೇಶ್ ಪೂಜಾರಿ ಅವರಿಗೆ ಧನ ಸಹಾಯ ನೀಡಿದಂಥ ಒಂದು ಸ್ಪೆಷಲ್ ಸ್ಟೋರಿಯನ್ನು ನೀವು ನೋಡ್ತಾ ಇದ್ರಿ. ಸ್ಪಂದನ ವಾಹಿನಿಯ ವರದಿಯ ಫಲಶ್ರುತಿ. ಇದರಿಂದ ನಮ್ಮ ಆ ಭಾಗದ ರಿಪೋರ್ಟರ್ ಪ್ರಮೋದ್ ಸುವರ್ಣ ಕಟ್ಪಾಡಿ ಅವರ ಈ ಇನಿಷಿಯೇಟಿವ್, ಅದೆಲ್ಲದ್ರ ಬಗ್ಗೆ ನೀವು ನೋಡ್ತಾ ಇದ್ರಿ. ನಮ್ಮ ಜೊತೆ ಭುವನೇಶ್ ಪೂಜಾರಿ ಅವರು, ಕುರ್ಕಾಲ್ ಗ್ರಾಮ ಪಂಚಾಯತ್ನ ಈಗ ಪ್ರಸ್ತುತ ಅವರು ಸದಸ್ಯರು, ಹಿಂದೆ ಅಧ್ಯಕ್ಷರು ಕೂಡ ಆಗಿದ್ದರು. ಅವರು ಮತ್ತು ಅವರ ಸುತ್ತಮುತ್ತಲಿನ ಜನರು ಅವರ ಆಟೋ ರಿಕ್ಷಾ ಯೂನಿಯನ್ ಎಲ್ಲ ಮಾಡ್ತಾ ಇರುವಂಥ ಕೆಲಸದ ಬಗ್ಗೆ ಕೇಳ್ತಾ ಇದ್ರಿ. ಮಸ್ಕತ್ನಿಂದ ಇದಕ್ಕೆ ಧನ ಸಹಾಯವನ್ನು ಮಾಡಿದಂಥ ಇಬ್ಬರು ಸ್ನೇಹಿತರು ಅಲ್ಲಿಂದ ಫೋನ್ ಮಾಡಿ ಫಸ್ಟ್ ಪಾರ್ಟಲ್ಲಿ ಮಾತಾಡಿ ನೀವು ನೋಡಿದ್ರಿ. ನಿನ್ನೆಲ್ಲ ಮೊನ್ನೆ ಅವರಿಗೆ ಚೆಕ್ ಹಸ್ತಾಂತರ ಮಾಡಿದ್ದಾಗಿದೆ. ಅದನ್ನು ನೋಡೋಣ ಅಲ್ಲ ಭುವನೇಶ್ ಅವರೇ? ಪ್ಯಾಕೇಜನ್ನು ದಯವಿಟ್ಟು ತೋರಿಸಿ ಪ್ಲೀಸ್. ವಿಧಿಯ ಕ್ರೂರ ದೃಷ್ಟಿಗೆ ಒಳಗಾಗಿ ಹಾಸಿಗೆ ಹಿಡಿದಿದ್ದ ರಮೇಶ್ ಪೂಜಾರಿ ಎಂಬುವರಿಗೆ ಮಸ್ಕತ್ನ ಬಿರ್ವೇರ್ ಜವಣಿಯರ್ ತಂಡ ಸಹಾಯ ಹಸ್ತ ನೀಡಿ ಮಾನವೀಯತೆ ಮೆರೆದಿದೆ. ಸ್ಪಂದನ ವಾಹಿನಿಯಲ್ಲಿ ಪ್ರಸಾರವಾಗಿದ್ದ ವರದಿಗೆ ಸ್ಪಂದಿಸಿದ ಮಸ್ಕತ್ನ ಬಿರ್ವೇರ್ ಜವಣಿಯರ್ ಗ್ರೂಪ್ ರಮೇಶ್ ಪೂಜಾರಿ ಅವರಿಗೆ ಧನ ಸಹಾಯ ಮಾಡಿದ್ದಾರೆ. ಒಟ್ಟು 1,25,000 ರೂಪಾಯಿಯ ಚೆಕ್ ಅನ್ನ ಬಿರ್ವೇರ್ ಜವಣಿಯರ್ ಗ್ರೂಪ್ ವತಿಯಿಂದ ರಮೇಶ್ ಪೂಜಾರಿ ಅವರ ತಂದೆಗೆ ಹಸ್ತಾಂತರಿಸಲಾಯಿತು. ಜವನ ಪರವಾಗಿ ಒಂದು ಇವರಿಗೆ ಹಣದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಯಾಕೆಂದರೆ ಪಾಪದೊಂದು ಜನ ತೆಂಗಿನ ಮರದಿಂದ ಬಿದ್ದು ಇವತ್ತು ಬೆಂಚಿನಲ್ಲಿ ಮಲಗುವ ಸ್ಥಿತಿಯಲ್ಲಿರುವ ಪರಿಸ್ಥಿತಿಯಲ್ಲಿ ಇದ್ದಾರೆ. ಅದಕ್ಕೋಸ್ಕರ ನಮ್ಮ ಈ ಒಮನ್ ಬಿಲ್ಲಾಸ್ದಲ್ಲಿ ಒಂದು ಗ್ರೂಪ್ ಉಂಟು, ಬಿರುವ ಜವನರ್ ಅಂತ. ಇವರೆಲ್ಲ ಸೇರಿ ಇವರೊಂದು ಕಿಂಚಿತ ರೂಪದಲ್ಲಿ ಒಂದು ಮೌಲ್ಯವನ್ನು ಕೊಟ್ಟಿದ್ದಾರೆ. ಆ ಮೌಲ್ಯವನ್ನು ನಾವು ಇವತ್ತು ಇವರಿಗೆ ಹಸ್ತಾಂತರಿಸಿದ್ದೇವೆ. ಇವರಿಗೆಲ್ಲರೂ ಇವರ ಬಿರುವ ಜವನರು ಹೇಗೆ ಸಹಾಯ ಸಹಕಾರ ಮಾಡಿದ್ದಾರೆ ಅದನ್ನು ನೋಡಿ ಎಲ್ಲರೂ ಇನ್ನೂ ಕೂಡ ಆದಷ್ಟು ಸಹಕರಿಸಬೇಕಾಗಿ ವಿನಂತಿ. ವೃತ್ತಿಯಲ್ಲಿ ಎಲೆಕ್ಟ್ರಿಷಿಯನ್ ಆಗಿದ್ದ ರಮೇಶ್ ಅವರು ಅಂದೊಂದು ದಿನ ಸ್ನೇಹಿತನಿಗೆ ಸಹಾಯ ಮಾಡಲೆಂದು ತೆಂಗಿನ ಮರ ಹತ್ತಲು ಹೋಗಿ ಕೆಳಗೆ ಬಿದ್ದು ಸೊಂಟ ಮತ್ತು ಬೆನ್ನು ಮುರಿದುಕೊಂಡಿದ್ದರು. ಆ ಕ್ಷಣದಿಂದ ಕಷ್ಟದ ದಿನಗಳಿಗೆ ಮುನ್ನುಡಿ ಬರೆದ ಆ ವಿಧಿ 10 ವರ್ಷಗಳು ಕಳೆದರೂ ಇನ್ನೂ ಕಷ್ಟ ತೀರಿಸಿಲ್ಲ. 4 ವರ್ಷಗಳವರೆಗೆ ನಾನಾ ಚಿಕಿತ್ಸೆ ಮಾಡಿಕೊಂಡು ಬೇಸತ್ತು ನಂತರ 6 ವರ್ಷಗಳಿಂದ ಬಾಹ್ಯ ಪ್ರಪಂಚ ನೋಡದೆ ಮನೆಯ 4 ಗೋಡೆಗಳ ಮಧ್ಯೆ ಬಂಧಿತರಾಗಿದ್ದಾರೆ. ಕೇವಲ ತಂದೆಯೇ ಆಸರೆಯಾಗಿದ್ದು ತಾಯಿ ನಿಧನರಾಗಿದ್ದಾರೆ. ದುಡಿಯುವ ಶಕ್ತಿ ಇಲ್ಲದ ಕೈಗಳಲ್ಲಿ ತಂದೆಯು ವಯಸ್ಕನ ಮಗನ ಆರೈಕೆಯಲ್ಲಿ ತೊಡಗಿರುವುದು ನೋಡುವವರ ಕಣ್ಣಲ್ಲಿ ನೀರು ಜಿನುಗುತ್ತದೆ. ಕುಲೆದು ಗ್ರಾಮದ ಮೂಲೆಯ ಮನೆಯೊಂದರಲ್ಲಿ ವಾಸವಾಗಿರುವ ಈ ತಂದೆ ಮಗನಿಗೆ ಯಾರ ಆಸರೆಯೂ ಇಲ್ಲ. ಇದು ಕುಟ್ಟಿ ಪೂಜಾರಿ ಅವರ ಪರಿಸ್ಥಿತಿ ನೋಡುವಾಗ ತುಂಬ ಹೀನಾಜನಕವಾಗಿದೆ. ಆ್ಯಕ್ಚುಲಿ ಈ ಪ್ರಾಯದಲ್ಲಿ ಈವರೆಗಿಂತ ಇದು ಹಿಂಸೆ ಆಗಬಾರ್ದಿತ್ತು. ಆದರೆ ಏನೋ ನಿಮ್ಮ ಸ್ಪಂದನದ ಸಹಾಯದಿಂದ ನ್ಯೂಸ್ ಪ್ರಕಾರ ಸಿಕ್ಕಿದ ಪರಿಣಾಮವಾಗಿ ಮಸ್ಕತ್ನ ಯುವಕರು ಇರುವ ಜವಣರು ಮಸ್ಕತ್ ಅವರಿಗೇನೋ ಒಂದು ಇದು ಮನಸ್ಸಾಯಿತು. ಆ ರೀತಿಯಾಗಿ ಅವರು 1,00,000 ರೂಪಾಯಿ 25,000 ರೂಪಾಯಿ ಧನ ಸಹಾಯವನ್ನು ಕೊಟ್ಟಿರುತ್ತಾರೆ. ಅದು ಕಷ್ಟದ ಹಣ, ಅದು ಸಂಪೂರ್ಣವಾಗಿ ಸದುಪಯೋಗ ಆಗಬೇಕು ಅಷ್ಟೇ ಹೇಳುದು ನಾನು. ಉತ್ತಮ ನಾಟಕ ಕಲಾವಿದ ಬರಹಗಾರನಾಗಿರುವ ರಮೇಶ್ ಅವರ ಪ್ರತಿಭೆ ಬದುಕು ಗೋಡೆಗಳ ನಡುವೆಯೇ ಸವೆದು ಹೋಗುತ್ತದೆ. ಜೀವನ ನಿರ್ವಹಣೆಗೆ ಯಾವ ಆದಾಯವೂ ಇಲ್ಲ.
ವೃದ್ಧ ತಂದೆಯೇ 2 ಹೊತ್ತು ಗಂಜಿ ಬೇಯಿಸಿ ಮಗನ ಆರೈಕೆ ಮಾಡಬೇಕಿದೆ. ಈ ಬಗ್ಗೆ ಸ್ಪಂದನ ವಾಹಿನಿ ರಮೇಶ್ ಪೂಜಾರಿ ಅವರಿಗೆ ಆರ್ಥಿಕವಾಗಿ ಧನ ಸಹಾಯ ಮಾಡುವಂತೆ ಸುದ್ದಿ ಬಿತ್ತರಿಸಿತು. ಇದಕ್ಕೆ ಸ್ಪಂದಿಸಿದ ಮಸ್ಕತ್ ಬೀರ್ವೇರ್ ಜವಣಿಯರ ತಂಡ 1,25,000 ಮೊತ್ತದ ಧನ ಸಹಾಯವನ್ನು ನೀಡಿ ಮಾನವೀಯತೆ ಮೆರೆದಿದ್ದಾರೆ. ಈ ಸ್ಪಂದನ ವಾಹಿನಿಯ ಮುಖಾಂತರ ಪ್ರಸಾರವಾದ ಇಂತಹ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿರುವಂಥ ಕುಟುಂಬಕ್ಕೆ ಈ ರೀತಿ ಈ ಬಿಲ್ಲೋ ಗೈಸ್ ಮಸ್ಕತ್ ಅವರು ನಾವು ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಯಾಕೆಂದರೆ ಇಂತಹ ಕಾರ್ಯಕ್ರಮಗಳು ಮುಂದೆ ಬಂದರೆ ಮಾತ್ರ ನಮ್ಮ ಸಮಾಜದಲ್ಲಿ ಬಡ ಜನರಿಗೆ ಉಪಕಾರ ಆಗ್ಬೋದು. ಯಾವುದೇ ಪ್ರಚಾರ ದೃಷ್ಟಿಯಿಂದ ಅಲ್ಲ, ಹುಡುಗ ಅಲ್ಲಿ ಕಷ್ಟಪಟ್ಟು ದುಡಿದ ಹಣವನ್ನು ತಮ್ಮ ಒಂದು ಬಡ ಕುಟುಂಬಕ್ಕೆ ಉಪಯೋಗ ಆಗಲಿ ಎಂದ ರೀತಿಯಿಂದ ಇಲ್ಲಿಗೆ ಕಳಿಸಿಕೊಟ್ಟಿದ್ದಾರೆ. ಸುಮಾರು 1.25 ಲಕ್ಷ ಅಮೌಂಟ್ ಮೊತ್ತವನ್ನು ಇಲ್ಲಿ ಕಳಿಸಿಕೊಟ್ಟು ಇಲ್ಲಿ ಅವರ ಅಭಿನಂದನರು. ಅದೇ ರೀತಿ ಈ ರೀತಿಯ ಕಾರ್ಯಕ್ರಮ ಪ್ರಸಾರ ಮಾಡಿ ಬಾಂಧವರು, ಹೃದಯವಂತಿಕೆಯುಳ್ಳವರು, ಮಾನವರು, ದಾನಿಗಳ ಇನ್ನಷ್ಟು ನೆರವಿನ ನಿರೀಕ್ಷೆಯಲ್ಲಿರುವ ಈ ಅಸಹಾಯಕ ಜೀವಿಗಳಿಗೆ ಆರ್ಥಿಕ ಸಹಾಯ ಮಾಡುವಂತೆ ಈ ಮೂಲಕ ಕೋರಿದ್ದಾರೆ. ಮಾನವೀಯತೆ ಉಳ್ಳವರು ಈ ಬ್ಯಾಂಕ್ ಖಾತೆಗೆ ನಗದು ಜಮಾಯಿಸಿ. ಇನ್ನೆಂಜೆ ಸಹಕಾರಿ ವ್ಯವಸಾಯಿಕ ಸಂಘ, ಖಾತೆ ಸಂಖ್ಯೆ 1116. ಪ್ರಮೋದ್ ಸುವರ್ಣ, ಸ್ಪಂದನ ನ್ಯೂಸ್, ಕಟ್ಪಾಡಿ. ಎಸ್, ಇದು ನಿನ್ನೆಲ್ಲ ಮೊನ್ನೆ ನಡೆದಂಥ ಸಂಡೇ ನಡೆದಂಥ ಕಾರ್ಯಕ್ರಮ ಅಲ್ವಾ ಭುವನೇಶ್ವರ್ ಅವರೇ? ಇವರೆಲ್ಲ ಮತ್ತೆ ವಾಪಸ್ ಹೋಗಿ ಆಯ್ತು ಈಗ ಮಸ್ಕತ್ತಿಗೆ, ಹೋಗಿ ಆಯ್ತು, ದಕ್ಷಿಣಕ್ಕೆ ಹೋಗಿ ಆಯ್ತು. ಬನ್ನಿ ಈಗ ವೀಕ್ಷಕರೇ, ಈಗ ನಮ್ಮ ಜೊತೆ ಮಾತನಾಡ್ತಾರೆ ನಮ್ಮ ಪ್ರತಿನಿಧಿ ಪ್ರಮೋದ್ ಸುವರ್ಣ ಕಟ್ಪಾಡಿ. ಪ್ರಮೋದ್ ಅವರೇ ನಮಸ್ಕಾರ. ಒಂದು ದೊಡ್ಡ ನಿಮ್ಗೊಂದು ಪ್ರಶಂಸೆ. ಹಲೋ, ಎಸ್, ಒಂದು ಒಳ್ಳೆ ಕೆಲಸ ಮಾಡಿದ್ದೀರಿ ನೀವು. ನೀವು ಅಲ್ಲಿ ಇವ್ರನ್ನೆಲ್ಲ ಒಟ್ಟು ಹಾಕಿ ಅವ್ರ ಮನೆಗೆ ಹೋಗಿ ಒಂದು ವಿಡಿಯೋ ಮಾಡಿರೋದ್ರಿಂದ ಆ ವಿಡಿಯೋ ಈ ಥರ ವೈರಲ್ ಆಗಿ ಫಾರಿನಿಗೆಲ್ಲ ರೀಚ್ ಆಗಿರೋದ್ರಿಂದ ಈ ಥರ ಒಂದು ಸಹಾಯ ಆಗೋ ಥರ ಆಗಿದೆ. ನಿಮಗೆ ಮೊದಲನೇದಾಗಿ ನಿಮಗೆ ಅಭಿನಂದನೆ, ವೈಯಕ್ತಿಕವಾಗಿ ಮತ್ತು ಇಡೀ ವಾಹಿನಿಯ ಪರವಾಗಿ. ಯು ಆರ್ ಡೂಯಿಂಗ್ ಎ ಗ್ರೇಟ್ ಜಾಬ್. ಥ್ಯಾಂಕ್ ಯು ಅವಿನಾಶ್. ಹೇಳಿ, ನೀವೇನು ಹೇಳೋದಕ್ಕೆ ಬಯಸ್ತೀರಿ ಇದ್ರ ಬಗ್ಗೆ ಎಲ್ಲ? ಮತ್ತೆ ನಮ್ಗೆ ಗೊತ್ತಿಲ್ಲದಿರೋ ವಿಷಯ ಏನಾದರೂ ಇದ್ರೆ ಹೇಳಿ ಪ್ಲೀಸ್. ಅವಿನಾಶ್, ನಾವು ಏನು ಸ್ಪಂದನ ವಾಹಿನಿಯು ಪ್ರತಿ ಬಾರಿ ಇಂತಹ ಏನು ಕೆಲಸವನ್ನು ಮಾಡ್ತಿದ್ದೇವೆ, ಅದು ಪ್ರತಿಯೊಂದು ನಾವು ನಮ್ಮ ಸ್ಪಂದನ ವಾಹಿನಿಯಿಂದ ಮತ್ತೊಬ್ಬರಿಗೆ ಉಪಯೋಗ ಆಗುವಂತಹ ಕಾರ್ಯಕ್ರಮವನ್ನೇ ನಾವು ಮಾಡ್ತಿದ್ದೇವೆ. ಒಂದು ನನಗೆ ಏನು ಕುರ್ಕಾಲು ರಿಕ್ಷಾ ಯೂನಿಯನ್ ಅವರ ಒಂದು ಸಮಾರಂಭಕ್ಕೆ ಹೋದಾಗ ನನಗೆ ರಮೇಶ್ ಪೂಜಾರಿ ಅವರು ಈ ಒಂದು ಪರಿಸ್ಥಿತಿಯನ್ನು ಕಂಡು ನಾನು ಮರುದಿವಸನೇ ಆ ಒಂದು ವರದಿಯನ್ನು ಮಾಡಿದ್ವಿ. ಆ ನಂತರ ಆ ವರದಿಯನ್ನು ನಾನು ಸ್ಪಂದನ ವಾಹಿನಿಗೆ ತಂದಾಗ ಅವರು ಆ ಒಂದು ಒಳ್ಳೆ ಅದಕ್ಕೆ ಒಂದು ಆ ಒಂದು ವರದಿಯನ್ನು ಅಚ್ಚುಕಟ್ಟಾಗಿ ಮಾಡಿದ್ರಿಂದ ಆ ಒಂದು ವರದಿಯ ಒಂದು ಫಲಶ್ರುತಿಯಾಗಿ ಈ ಒಂದು ರೀತಿಯಲ್ಲಿ ಅವರಿಗೆ ಒಂದು ಸಹಾಯಧನ ಸಿಕ್ಕಿದೆ ಅಂತ ಹೇಳ್ಬೋದು. ನಮ್ಮ ಏನು ಸ್ಪಂದನ ವಾಹಿನಿಯಿಂದ ರಮೇಶ್ ಪೂಜಾರಿಯ ಬಗ್ಗೆ ನಾವು ವರದಿ ಮಾಡಿದ ನಂತರ ಸಾಕಷ್ಟು ಸಂಘ ಸಂಸ್ಥೆಗಳು ಕೂಡ ನಂಗೆ ಫೋನ್ ಮಾಡಿದೆ. ಯಾಕಂತ ಹೇಳಿದ್ರೆ ನಾವು ಆ ಒಂದು ವರದಿಯನ್ನು ನೋಡಿದ ನಂತರ ನಾವು ಕೂಡ ಅವರಿಗೆ ಸಹಾಯವನ್ನು ಮಾಡ್ತೇವೆ. ಆ ಒಂದು ರಮೇಶ್ ಪೂಜಾರಿ ಅವರ ಪಾಲಲ್ಲಿ ನಾವು ಕೂಡ ಬೆಳಕಾಗಿ ಬರ್ತೇವೆ ಅಂತ ಹೇಳಿದ್ರು. ಆ ಒಂದು ಸಂದರ್ಭದಲ್ಲಿ ಮಸ್ಕತ್ತಿನ ಈ ಒಂದು ಯುವಕರ ತಂಡ ಏನಿದೆ ನನಗೆ ಫೋನ್ ಮಾಡಿದಾಗ ಎಲ್ಲ ಅವನ ಮಾಹಿತಿಯನ್ನು ಕಲೆ ಹಾಕಿದ್ರು. ನಾನು ಅವರಿಗೆ ಸರಿಯಾದ ವಿಷಯವನ್ನು ತಿಳಿಸಿದೆ. ಆ ನಂತರ ಅವರು ನಮಗೆ ನಮ್ಮ ಸ್ಪಂದನ ವಾಹಿನಿಯ ವರದಿಯನ್ನು ನೋಡಿದ ನಂತರ ಅವರು ನಮ್ಗೆ ಇಷ್ಟೊಂದು ದೊಡ್ಡ ಮೊತ್ತದ ಒಂದು ಸಹಾಯವನ್ನು ಕೂಡ ಅವರು ಮಾಡಿದ್ದಾರೆ. ಅವರಿಗೆ ನಾವು ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸಲೇಬೇಕಾಗ್ತದೆ. ಅದರ ನಂತರ ಅಲ್ಲಿಯ ಕುರ್ಕಾಲಿನ ಏನು ಭುವನೇಶ್ ಪೂಜಾರಿ ಅವರು ಇರ್ಬೋದು, ಅಲ್ಲಿಯ ಸ್ಥಳೀಯ ರಿಕ್ಷಾ ಚಾಲಕರಿರ್ಬೋದು, ಈ ಒಂದು ಸಂದರ್ಭದಲ್ಲಿ ಹೆಚ್ಚಿನ ಒಂದು ನಮ್ಗೆ ಸಹಕಾರ ನೀಡಿದ್ರಿಂದ ನಾವೊಂದು ಈ ಒಂದು ಕಾರ್ಯಕ್ರಮವನ್ನು ಉತ್ತಮವಾಗಿ ಮಾಡಿದ್ದೇವೆ ಎಂದು ಹೆಮ್ಮೆಯನ್ನು ಹೇಳ್ಬೋದು ಅವಿನಾಶ್. ಖಂಡಿತ ಪ್ರಮೋದ್ ಅವರೇ, ಈ ಹಿಂದೆ ಕೂಡ ಭಾಗದಲ್ಲಿ ನಾವು ಈ ಸಂದರ್ಭದಲ್ಲಿ ನಾವು ನೆನಪು ಮಾಡ್ಕೊಳ್ಬೇಕಾಗಿರೋದು ಯಾರಿಗೆ ಹೇಳಿ? ಕಟ್ಪಾಡಿಯ ರವಿ ಕೇಸ್ ಕೂಡ ನೆನಪಾಗ್ತದೆ ನಮ್ಗೆ ಅಲ್ವಾ? ಅವರು ಅಷ್ಟಮಿ ದಿನ 2 ದಿನ ವೇಷ ಹಾಕಿ ಅವರು ಚಂದ ಎತ್ತಿ ಅಲ್ಲಿ 4 ಜನ ಮಕ್ಕಳಿಗೆ ಕೊಟ್ಟಂಥ ಇದು ಕೂಡ ನೆನಪಾಗ್ತದೆ. ಆವಾಗಲೂ ನಾವು ಇದೇ ಥರ ನೇರ ಪ್ರಸಾರದ ಕಾರ್ಯಕ್ರಮದ ಮೂಲಕ ಒಂದು ಜನರಲ್ಲಿ ಅರಿವನ್ನು ತಂದಿದ್ದು ತುಂಬ ಖುಷಿ ಅನಿಸ್ತದೆ. ಈ ನಿಟ್ಟಿನಲ್ಲಿ ನೋಡಿ, ವಿಷಯ ಏನಂತಂದರೆ ಜನರಿಗೆ ಸಹಾಯ ಮಾಡುವ ಹಂಬಲ ಇದೆ, ತುಡಿತ ಇದೆ, ಮನಸ್ಸು ಇದೆ. ಅದಕ್ಕೊಂದು ಒಳ್ಳೆ ವೇದಿಕೆ ಕಲ್ಪಿಸಬೇಕಾಗಿದೆ. ಈ ವೇದಿಕೆ ಕಲ್ಪಿಸೋದಕ್ಕೆ ಅದರ ಹಿಂದೆ 1-2-3 ಜನ ವ್ಯಕ್ತಿಗಳು ಅಥವಾ ಯಾವುದೋ ಒಬ್ಬ ವ್ಯಕ್ತಿ ಆದರೂ ಕೂಡ ಹಿ ಹ್ಯಾಸ್ ಟು ಕಮ್ ಫಾರ್ವರ್ಡ್ ಆ್ಯಂಡ್ ಟೇಕ್ ದ ಇನಿಷಿಯೇಟಿವ್ ತಗೊಳ್ಳೋದೇ ಮುಖ್ಯ ಅಷ್ಟೇ. ಮೊದಲು ಒಬ್ಬ ಬೆಂಕಿ ಹಚ್ಚಿದ ಕಿಡಿ ಹಾಕಬೇಕು, ನಂತರ ದಗದಗ ಬೆಂಕಿ ಉರಿಬೇಕು. ಸೊ ಈ ಕಿಡಿ ಹಾಕೋದು ಯಾರು ಅಥವಾ ಬೆಕ್ಕಿನ ಕುತ್ತಿಗೆಗೆ ಗಂಟೆ ಕಟ್ಟೋದು ಯಾರು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿರ್ತದೆ. ದಟ್ ಈಸ್ ವಾಟ್ ಈಸ್ ಲ್ಯಾಕಿಂಗ್ ನಮ್ಮ ದೇಶದಲ್ಲಿ. ಇದು ಹಿಂದೆ ನನಗೂ ಕೂಡ ಒಂದು ಎಕ್ಸ್ಪೀರಿಯನ್ಸ್ ಆದಂಥ ಒಂದು ವಿಷಯವನ್ನು ಇಟ್ಕೊಂಡು ಹೇಳ್ತಾ ಇರೋಂಥದ್ದು. ಎನಿವೆ, ಪ್ರಮೋದ್ ಅವರೇ ನಮ್ಮ ಜೊತೆ ಮಾತನಾಡಿದ್ರಿ, ತುಂಬ ಥ್ಯಾಂಕ್ಸ್. ನೀವು ಒಂದು ಒಳ್ಳೆ ಕೆಲಸ ಮಾಡಿದಿರಿ. ಹೀಗೆ ಒಳ್ಳೆ ಕೆಲಸಗಳು ಮುಂದುವರಿತಾನೆ ಇರಲಿ ಅಂತ ಒಂದೇ ಮಾತಲ್ಲಿ ಹಾರೈಸ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಓಕೆ,
ಏನಾದರೂ ಹೇಳ್ತೀರಾ ಬೇರೆ ಭುವನೇಶ್ ಅವರೇ? ಇನ್ನೊಂದು 4 ನಿಮಿಷ ಇದೆ ನೀವು ಮಾತನಾಡೋದಕ್ಕೆ. ಓವರ್ ಆಲ್ ನೀವು ಈ ಪ್ರಾಸೆಸ್ಸಲ್ಲಿ ನೀವು ಮತ್ತು ನಿಮ್ಮ ಜೊತೆ ಸಾಕಷ್ಟು ಮಂದಿ ಎಲ್ಲ ಕೈ ಜೋಡಿಸಿದ್ದಾರೆ. ಅವರೆಲ್ಲರನ್ನ ನೆನಪು ಮಾಡ್ಕೊಳ್ಳಿ. ಅವರಿಗೆಲ್ರಿಗೂ ಒಂದು ಥ್ಯಾಂಕ್ಸ್ ಹೇಳುವಂಥ ಕಾರ್ಯಕ್ರಮ ಇದೇ ವೇದಿಕೆ ಮೂಲಕ ಆಗಲಿ. ಹೌದು ಸರ್. ಈಗ ಮೊದಲಿಗೆ ನಾನು ನಮ್ಮ ಬಿಲ್ಲವರ್ ಮಸ್ಕತ್ ಅವರಿಗೆ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದರೆ ನಮ್ಮ ಒಂದು ವಿಡಿಯೋ ನೋಡಿ ಇಷ್ಟು ದೊಡ್ಡ ಮಟ್ಟದ ಅಮೌಂಟನ್ನು ಕೊಟ್ಟಿದ್ದಾರೆ. ಅವರ ಒಂದು ಅಮೌಂಟ್ ಬಂದ ತಕ್ಷಣ ನಮಗೆ ಒಂದು ರಕ್ತದಲ್ಲಿ ಸಂಚಲನ ಆಗಿದೆ. ಯಾಕಂತ ಹೇಳಿದರೆ ನಾವು ಮುಂದೆ ಹೋಗ್ಬೋದು, ಯಾಕೆ ಧೈರ್ಯವಾಗಿ ಮುಂದೆ ಹೋಗ್ಬೋದು. ನಿಮ್ಮ ಒಂದು ಸ್ಪಂದನ ವಾಹಿನಿ ಮುಖಾಂತರ ಇದು ಪ್ರಸಾರವಾದ ವಿಡಿಯೋ ನೋಡಿಕೊಂಡವರು, ಯಾಕೆಂದರೆ ನಾವು ಒಂದು ವಿಡಿಯೋ ಮಾಡಿದರೆ ಅದನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ ಸರ್. ನೀವು ಒಂದು ವಾಹಿನಿ ಮುಖಾಂತರ ಮಾಡಿದ್ರಿಂದ ಅವರಿಗೆ ಒಂದು ನಂಬಿಕೆ ಉಂಟು, ನಿಮ್ಮ ವಾಹಿನಿ ಮೇಲೆ ನಂಬಿಕೆ ಉಂಟು. ಯಾಕಂತ ಹೇಳಿದರೆ ನಮ್ಮದು ಇದು ಲೋಕಲ್ ಚಾನಲಲ್ಲಿ ನಮ್ಮದು ಸ್ಪಂದನ ವಾಹಿನಿ ಅಂದರೆ ನಮಗೆ ಅಚ್ಚುಮೆಚ್ಚು. ಯಾಕಂತ ಹೇಳ್ತಿದ್ದೀನಿ ಅಂದರೆ ಈ ಒಂದು ವಾಹಿನಿ ನಾವು ಹಲವಾರು ಕಾರ್ಯಕ್ರಮವನ್ನು ನೋಡಿದ್ದೇನೆ. ಕೇವಲ ಒಂದು TRPಗೆ ಒಂದು ಯಾವಾಗಲೂ ನೋಡ್ತಾ ಇದ್ದೇವೆ ಸರ್. ಒಂದು ವಿಷಯವನ್ನು ಹಿಡ್ಕೊಂಡು ಯಾವ ವೈಯಕ್ತಿಕ ವಿಷಯವಾಗಿರ್ಬೋದು, ಪೊಲಿಟಿಕಲ್ ಅವರ ವೈಯಕ್ತಿಕ ವಿಷಯ ಇಡೀ ದಿವಸ ಪ್ರಸಾರ ಮಾಡ್ತಾನೆ ಇರ್ತೀರ. ಅದು ನೋಡಿ ಬೇಸರ ಆಗಿ ಹೋಗಿದೆ ಸರ್. ನಾವು ಆಲ್ಮೋಸ್ಟ್ ನಾನು ಹೇಳಿದಂದರೆ ನಾನು TV ನೋಡೋದನ್ನೇ ಬಿಟ್ಟುಬಿಟ್ಟಿದ್ದೇನೆ ಸರ್, ನ್ಯೂಸ್ ನೋಡೋದನ್ನೇ ಬಿಟ್ಟುಬಿಟ್ಟಿದ್ದೇನೆ. ಆದರೆ ಈಗ ನಮ್ಮ ಪ್ರಮೋದ್ ಸುವರ್ಣರವರು ಸ್ಪಂದನ ವಾಹಿನಿ ಮೇಲೆ ಬಂದ ಮೇಲೆ ನಾನು ಸ್ಪಂದನವನ್ನು ಮಾತ್ರ ನೋಡ್ತಾ ಇದ್ದೇನೆ, ಕೇವಲ ಅದರ ಒಂದು ನ್ಯೂಸ್ ನೋಡ್ತಿದ್ದೇನೆ. ಯಾಕಂತ ಹೇಳಿದರೆ ಅದರಲ್ಲಿ ಇಂಥ ಒಂದು ಕಾರ್ಯಕ್ರಮವಾಗಿದೆ. ಇಂಥ ಒಂದು ಹಲವಾರು ಕಾರ್ಯಕ್ರಮವನ್ನು ನೋಡಿದ್ದೇನೆ, ಅದರ ಫಲಶ್ರುತಿಯನ್ನು ನೋಡಿದ್ದೇನೆ ಸರ್. ಅದು ಸಕ್ಸಸ್ ಆಗಿದೆ. ಮುಂದೆ ಬಂದು ಜನರು ಸಹಾಯ ಮಾಡಿದ್ದಾರೆ. ಯಾಕೆಂದರೆ ಆ ವಾಹಿನಿ ಒಂದು ಸತ್ಯ ಸುದ್ದಿಯನ್ನು ನಾವು ಪ್ರಸಾರ ಮಾಡ್ತೀರಾ, ಅದಕ್ಕೆ ನೀವು ಕೂಡ ಅದರ ಹಿಂದೆ ಇರ್ತೀರಾ. ಕೇವಲ ಒಂದು ವೈಯಕ್ತಿಕವಾಗಿ ಒಂದು ಪ್ರೋಗ್ರಾಮನ್ನು ಪ್ರಸಾರ ಮಾಡಿ ಅದು ಬಿಟ್ಟಿಲ್ಲ ನೀವು. ಅದರ ನಮ್ಮ ಪ್ರಮೋದ್ ಸುವರ್ಣ ಇರ್ಬೋದು, ಅದರ ಹಿಂದೆ ಇದ್ದಾರೆ. ಅದರಿಂದ ಜನರಿಗೆ ಒಂದು ನಂಬಿಕೆ ಉಂಟು ಸರ್. ಅದು ಸತ್ಯ ಇರ್ತದೆ, ಏನೋ ಹಣ ಕೊಡ್ತಾರೆ, ಅದು ಮುಟ್ತದೆ, ನಿಜವಾಗಿ ಅದರ ಅಗತ್ಯ ಇದೆ, ಅವರಿಗೆ ಕೊಡಬೇಕು ಅಂತ ಅವರಿಗೆ ಭರವಸೆ ಬರ್ತದೆ ಸರ್. ಅಂಥ ಒಂದು ಪ್ರಸಾರ ಮಾಡಿದ ನಿಮ್ಮ ವಾಹಿನಿಗೆ ನಾವು ತುಂಬ ಆಭಾರಿಯಾಗಿದ್ದೇವೆ ಸರ್. ಯಾಕೆಂದರೆ ನಮ್ಮ ಒಂದು ಸಣ್ಣ ಕಾರ್ಯಕ್ರಮವನ್ನು, ನಮ್ಮ ಒಂದು ರಿಕ್ಷಾ ಯೂನಿಯನ್ ಸಣ್ಣ ಪ್ರೋಗ್ರಾಮನ್ನು ನೀವು ಇಷ್ಟು ದೊಡ್ಡ ಮಟ್ಟಿಗೆ ಮಾಡಿದ್ದೀರಾ. ನೀವು ಆ ಥರ ಹೇಳ್ಬಿಡಿ, ರಿಕ್ಷಾ ಯೂನಿಯನ್ ಸಣ್ಣ ಕಾರ್ಯಕ್ರಮ ಅಲ್ಲ, ರಿಕ್ಷಾ ಯೂನಿಯನ್ ದೊಡ್ಡದೇ ಸರ್. ಆದರೂ ಕೂಡ ಆ ಒಂದು ಕಾರ್ಯಕ್ರಮ ನಮ್ಮಷ್ಟಕ್ಕೆ ಇದ್ದರೆ ಅದು ಇಷ್ಟು ದೊಡ್ಡ ಸಹಾಯ ನಮಗೆ ಸಿಗ್ತಾ ಇರಲಿಲ್ಲ ಸರ್. ನಮ್ಮ ಪ್ರಮೋದ್ ಸುವರ್ಣರವರಿಗೆ ನಾವು ಖಂಡಿತವಾಗಿಯೂ ನಾವು ಅಭಿನಂದನೆ ಸಲ್ಲಿಸ್ತೇವೆ ಸರ್. ಹಾಗೆ ರಿಕ್ಷಾ ಯೂನಿಯನ್ನ ಪ್ರತಿಯೊಂದು ಸದಸ್ಯರಿಗೂ ಕೂಡ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಸರ್. ಹಾಗೆ ನಮ್ಮ ಹಲವಾರು ಸಂಸ್ಥೆಗಳು ಈಗಾಗಲೇ ಮುಂದೆ ಬಂದಿದೆ ಸರ್, ನಮಗೆ ಸಹಾಯಸ್ತ ಚಾಚಲಿಕ್ಕೆ. ನಾವು ಇದ್ದೇವೆ ನಿಮ್ಮೊಟ್ಟಿಗೆ, ನೀವು ಮುಂದುವರಿಯಿರಿ. ನೀವು ಆಗ ಒಂದು ಮಾತು ಹೇಳಿದ್ರಿ, ಒಂದು ಇಬ್ಬರಿಗೆ ಏನೋ ನಾವು ಇದು ಕೊಟ್ಟಿದ್ದೇವೆ ಅಂತ, ಸ್ಕಾಲರ್ಶಿಪ್ ಕೊಟ್ಟಿದ್ದೇವೆ, ಫೀಸ್ ಕಟ್ಟಿದ್ದೇವೆ ಅಂತ. ಅದ್ರ ನಂತರ ಬೇರೆ ಏನೋ ಆಗ ನಾನು ಬ್ರೇಕ್ ತಗೊಂಡೆ, ಬೇರೆ ಏನೋ ಹೇಳೋದಿತ್ತೆ? ಹೌದು ಸರ್. ಅವರು ನಾವು ಮತ್ತೆ ನಮ್ಮ ರಿಕ್ಷಾ ಯೂನಿಯನ್ನ ಒಂದು ಸದಸ್ಯನ ಅಕ್ಕ ಡೆತ್ ಆಗಿದ್ದಾಗ ಸರ್, ಅವರ ಸಣ್ಣ ಮಕ್ಕಳಿದ್ದರು ಸರ್. ಅವರಿಗೆ ನಮ್ಮ ಶಂಕರಪುರ ರಿಕ್ಷಾ ಯೂನಿಯನ್ ಹಾಗೂ ಸುಭಾಷ್ ನಗರ್ ರಿಕ್ಷಾ ಯೂನಿಯನ್ನಿಂದ ಆ ಹೆಣ್ಣು ಮಗುವಿಗೆ 50,000 ರೂಪಾಯಿಯನ್ನು ಡೆಪಾಸಿಟ್ ಮಾಡಿದ್ದೇವೆ. ಹಾಗೆ 25,000 ರೂಪಾಯಿ ಗಂಡು ಮಗುವಿಗೆ ಡೆಪಾಸಿಟ್ ಮಾಡಿದ್ದೇವೆ ಸರ್, ಅವರ ವಿದ್ಯಾಭ್ಯಾಸಕ್ಕಾಗಿ ಸರ್. ಹಾಗೆ ಹಲವಾರು ಕಾರ್ಯಕ್ರಮವನ್ನು ನಾವು ಪ್ರತಿ ವರ್ಷ ಹಮ್ಮಿಕೊಂಡಿದ್ದೇವೆ ಸರ್. ನಾವು ರಸ್ತೆ ರಿಪೇರಿ ಇರ್ಬೋದು, ಹಲವಾರು ನಾವು ಕಾರ್ಯಕ್ರಮಗಳನ್ನು ಹಾಕ್ಕೊಳ್ತಾ ಇರ್ತೇವೆ ಸರ್. ಅದು ನಮ್ಮ ಒಂದು ವೈಯಕ್ತಿಕವಾಗಿ ಅಂದರೆ ನಮ್ಮ ಕೆಲಸ ಅಂತ ನಾವು ಮಾಡೋದು ಸರ್, ಪಬ್ಲಿಸಿಟಿಗಾಗಿ ಅಲ್ಲ ಸರ್. ಅದು ನಮ್ಮ ನಾವು ಕೂಡ ಅದರಲ್ಲಿ ಸಂಚರಿಸ್ತೇವೆ. ನಾವು ರಸ್ತೆ ರಿಪೇರಿಯನ್ನು ಮಾಡ್ತೇವೆ ಸರ್. ಹಾಗೆ ಅದನ್ನು ಕ್ಲೀನ್ ಮಾಡುವಂಥ ಕೆಲಸವನ್ನು ರಿಕ್ಷಾ ಯೂನಿಯನ್ ಮಾಡ್ತಾ ಇದ್ದೇವೆ ಸರ್. ಹಾಗೆ ಹಲವಾರು ನಮ್ಮ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್. ನಮ್ಮ ಒಂದು ಸದಸ್ಯ ನಮ್ಮ ಕುಡಿತಕ್ಕೆ ಚಟ ಬಿದ್ದು ಸರ್, ಆಲ್ಮೋಸ್ಟ್ ಅವರ ಜೀವನವೇ ಹಾಲಾಗಿತ್ತು ಸರ್. ನಾನೀಗ ಹೇಳಿದೆಲ್ಲ ಸರ್, ಅವರು ಅಕ್ಕ ಡೆತ್ ಆದರು ಅಂತ. ಅವರ ಒಂದು ಈ ಮದ್ಯ ಬಿಟ್ಟಿದ್ದಾರೆ ಸರ್ ಈಗ. ಅದಕ್ಕೆ ಮೂಲ ಕಾರಣ ರಿಕ್ಷಾ ಯೂನಿಯನ್ ಸರ್. ಅವರು ಒಟ್ಟಾಗಿ ಅವರಿಗೆ ನಾವೆಲ್ಲ ಸೇರಿಕೊಂಡು ಅವರಿಗೆ ಹೇಳಿ ಈಗ ರಿಕ್ಷಾ ಮದ್ಯ ಬಿಟ್ಟಿದ್ದಾರೆ ಸರ್. ಆ ಒಂದು ದಿನಗಳಲ್ಲಿ ಅವರು ಕಷ್ಟ ಅಂದರೆ ಅಡ್ಮಿಟ್ ಆಗಿದ್ದರು ಸರ್. ಅವರು ಒಂದು 2-3 ವಾರ ಅಡ್ಮಿಟ್ ಆಗಿದ್ದರು. ಕೆಲಸ ಅಲ್ಲಿ ಊಟಕ್ಕೆ ಗತಿ ಇಲ್ಲ ಸರ್ ಅವರಿಗೆ ಕೂಡ. ಆವಾಗ ಕೂಡ ನಾವು ಅವರಿಗೆ ಒಂದು 2 ತಿಂಗಳು ರೇಷನನ್ನು ನಾವು ಅವರ ಮನೆಗೆ ಕೂಡ ಕೊಟ್ಟಿದ್ದೇವೆ ಸರ್. ವೆರಿ ಗುಡ್. ಇಂಥ ಕೆಲಸಗಳನ್ನು ನಮ್ಮಿಂದ ಆದ ಮಟ್ಟಿಗೆ ನಮ್ಮಿಂದ ಏನು ಸಾಧ್ಯ ಉಂಟು ಸರ್, ಅಂಥ ಕಾರ್ಯಕ್ರಮಗಳನ್ನು ನಾವು ಹಾಕ್ಕೊಳ್ತಾ ಇದ್ದೇವೆ. ನಾವು ಪ್ರತಿ ವರ್ಷ ಕೂಡ ಇಂಥ ಬಡ ಅಂದರೆ ನಮ್ಮ ಅನಿಸಿಕೆ ಅಂದರೆ ಇರಬಾರ್ದು ಸರ್, ಇಂಥ ಮನೆಗಳು ಎಲ್ಲಿ ನಮ್ಮ ಊರಲ್ಲೆಲ್ಲ ಬೇರೆ ಎಲ್ಲಿ ಇರಬಾರ್ದು ಸರ್. ಆದರೂ ಕೂಡ ನಾವು ಹುಡುಕಿದಾಗ ಮತ್ತೆ ಸಿಗ್ತಾ ಇರ್ತೇವೆ ಸರ್. ಹೌದು, ಖಂಡಿತ. ಓಕೆ ಭುವನೇಶ್ ಅವರೇ,
ಅದು ಖುಷಿ ಆಯ್ತು ಆ್ಯಕ್ಚುಲಿ. ನಿಮ್ಮ ರಿಕ್ಷಾ ಯೂನಿಯನ್ ಇಷ್ಟೊಂದೆಲ್ಲ ಕೆಲಸ ಮಾಡಿದೆ. ಒಂದು 30, ಇನ್ನೊಂದು 25, ಇನ್ನೊಂದು ಇವ್ರಿಗೊಂದು 30 ಮತ್ತು 50, ಅಲ್ಲೇ ಒಂದು 2 ಲಕ್ಷ ರೂಪಾಯಿ ಆಯಿತು. ಡೂಯಿಂಗ್ ಎ ಗುಡ್ ಜಾಬ್. ಇರಲಿ, ನಿಮಗೆ ಮತ್ತು ನಿಮ್ಮೆಲ್ಲ ಸ್ನೇಹಿತರಿಗೆ ಈ ಮೂಲಕ ಅಭಿನಂದನೆಗಳು. ಥ್ಯಾಂಕ್ ಯು. ರಮೇಶ್ ಪೂಜಾರಿ ಅವ್ರನ್ನ ಆಗಾಗ ನೋಡ್ಕೊಳ್ತಾ ಇರಿ. ಇಲ್ಲಿ ತನಕ ಬಂದು ನಮ್ಮ ಜೊತೆ ಮಾತನಾಡೋದಕ್ಕೆ ಈ ಹೊತ್ತಿನಲ್ಲಿ ಥ್ಯಾಂಕ್ ಯು ವೆರಿ ಮಚ್. ನಿಮಗೂ ಕೂಡ ಧನ್ಯವಾದ ಸರ್. ಥ್ಯಾಂಕ್ ಯು. ವೀಕ್ಷಕರೇ, ನೀವು ನೋಡಿದರೆ ಈ ಹೊತ್ತಿನ ಕಾರ್ಯಕ್ರಮ ಮಸ್ಕತ್ನಿಂದ ಮಿಡಿದ ಹೃದಯ. ರಮೇಶ್ ಪೂಜಾರಿ ತರಹದ ಕೇಸ್ ಸಾಕಷ್ಟುಗಳು ಬಂದಿವೆ. ಅದರ ಜೊತೆಗೆ ತುಂಬ ಮಂದಿ ಬಂದು ಇಲ್ಲಿ ಮಾತು ಕೂಡ ಆಡ್ತಾ ಇರ್ತಾರೆ. ಆದರೆ ಎಲ್ಲವನ್ನೂ ಕೂಡ ಮುಂದೆ ತಗೊಂಡು ಹೋಗೋ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಅಂತೂ ಖಂಡಿತ ನಡೆದೇ ಇರ್ತದೆ. ಅಟ್ಲೀಸ್ಟ್ ನಮ್ಮ ವಾಹಿನಿಗೆ, ಅಟ್ಲೀಸ್ಟ್ ಸ್ಪಂದನ ಟಿ ವಿಗೆ ಅಥವಾ ಸ್ಪಂದನ ವಾಹಿನಿಗೆ ನೀವು ಇಲ್ಲಿ ಬಂದು ನೇರವಾಗಿ ಮಾತನಾಡೋದಕ್ಕೆ ಯಾವುದೇ ಹಿಂಜರಿಕೆ ಬೇಡ ಅಥವಾ ಯಾವುದೇ ಮುಜುಗರ ಬೇಡ. ಇದೊಂದು ಸ್ಪಷ್ಟವಾದಂಥ ಸಂದೇಶ ಇಡೀ ಈ ಪ್ರಸಾರ ವ್ಯಾಪ್ತಿ ಉದ್ದಕ್ಕೂ ನೋಡ್ತಾ ಇರುವಂಥ ಪ್ರತಿಯೊಬ್ಬರಿಗೂ ಈ ಇಡೀ ವಾಹಿನಿ ಮೂಲಕ ನಾನು ಹೇಳ್ತಾ ಇದ್ದೇನೆ. ಯಾವುದೇ ತರಹದ ಕೇಸ್ ಇರ್ಬೋದು, ಸಾಮಾಜಿಕವಾಗಿ ಆಗಬೇಕಾದಂಥ ಯಾವುದೇ ವಿಷಯ ಇರ್ಬೋದು, ನಿಮ್ಮೊಂದಿಗೆ ನಾವಿದ್ದೇವೆ. ಸೊ ಯಾವುದೇ ಥರದ ಮುಜುಗರ ಬೇಡ. ಆದರೆ ಯಾವುದೇ ವ್ಯಕ್ತಿಯ ವೈಯಕ್ತಿಕ ವಿಚಾರದಲ್ಲಿ ಕೇಸು, ಗಲಾಟೆ ಅದು ಕೂಡ ಸಾಕಷ್ಟು ಬರ್ತಾ ಇರ್ತವೆ. ಬಟ್ ಅದನ್ನೆಲ್ಲ ಒಂದು ವಾಹಿನಿಯಾಗಿ ತಗೊಂಡು ಹೋಗೋದಕ್ಕೆ ಕಷ್ಟ ಆಗ್ತದೆ. ಅದಕ್ಕೆ ಬೇರೆದೇ ಆದಂಥ ದಾರಿ ಇದೆ, ಪೊಲೀಸ್ ಸ್ಟೇಷನ್ ಇದೆ ಅಥವಾ ಬೇರೆ ಇನ್ಯಾವುದೋ ಇದೆ. ಈ ನಿಟ್ಟಿನಲ್ಲಿ ಈಗ ನೆನಪು ಮಾಡಬೇಕಾಗಿರೋದು ರಿಕ್ಷಾ ಯೂನಿಯನ್ನು ಮತ್ತು ಆ ಭಾಗದ ಜನರು ಮತ್ತು ಮಸ್ಕತ್ನ ಬಿರ್ವೇರ್ ಜವಾನೇರ್ನ ತಂಡ ಮತ್ತು ವಿಶೇಷವಾಗಿ ಇದನ್ನು ಪ್ರಸಾರ ಮಾಡಿದಂಥ ನಮ್ಮ ಪ್ರತಿನಿಧಿ ಪ್ರಮೋದ್ ಸುವರ್ಣ ಕಟ್ಪಾಡಿ, ಇವರೆಲ್ಲರ ಒಂದು ಮುತುವರ್ಜಿಯಿಂದ ರಮೇಶ್ ಪೂಜಾರಿ ಅವರಿಗೆ ಆರ್ಥಿಕವಾಗಿ ಸಹಾಯ ಆಗೋ ನಿಟ್ಟಿನಲ್ಲಾಗಿದೆ. ಅವರು ಡಾಕ್ಟರ್ ಅವರನ್ನು ನೋಡಿ ಕೂಲಂಕುಷವಾಗಿ ಅನಲೈಸ್ ಮಾಡಿ ಅವ್ರು ಸರಿ ಆಗ್ತಾರೆ, ಅದಕ್ಕೆ ಇಷ್ಟಿಷ್ಟು ದುಡ್ಡಾಗುತ್ತೆ ಅಂತಂದ್ರು ಅದನ್ನು ಒಟ್ಟು ಮಾಡೋದಕ್ಕೆ ಈಗ ಜನ ಇದ್ದಾರೆ, ಅದೇನು ಸಮಸ್ಯೆ ಇಲ್ಲ. ಆದರೆ ಒಂದು ವೇಳೆ ವರ್ಸ್ಟ್ ಅವರೇನು ಸರಿ ಆಗಲ್ಲ ಅಂತ ಏನಾದರೂ ಮೆಡಿಕಲ್ ಡಾಕ್ಟರ್ ಇಲ್ಲ ಅಂತ ಹೇಳಿದರೆ ಅಟ್ಲೀಸ್ಟ್ ಅವರ ಜೀವನವನ್ನು ನಿರ್ವಹಿಸುವಷ್ಟಾದರೂ ಅವರಿಗೆ ಹಣ ಒಟ್ಟಾಗಿದೆ ಮತ್ತು ಆಗ್ತದೆ ಕೂಡ. ಆ ನಿಟ್ಟಿನಲ್ಲಿ ಅವರೊಂದು ಸುಗಮವಾಗಿ ಅವ್ರ ಜೀವನ ನಡೆಯುವಂತೆ ಮುಂದಾಗಲಿ ಅಂತ ಈ ಕಾರ್ಯಕ್ರಮದ ಕೊನೆಯಲ್ಲಿ ಆಶಿಸ್ತಾ ಈ ಹೊತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಎಲ್ರಿಗೂ ಒಂದೇ ಮಾತಲ್ಲಿ ಹೇಳ್ತಾ, ನಿಮ್ಮೂರಿನ ನಿರಂತರ ಸುದ್ದಿ ಮತ್ತು ಮನೋರಂಜನೆಗೆ ನೀವು ನೋಡ್ತಾನೆ ಇರಿ ಸ್ಪಂದನ. ನಮಸ್ಕಾರ.